ಹರೇ ಕೃಷ್ಣ ಮಾತಾಜಿ. ಲೀಲಾಮೃತ ಓದುವ ತರಗತಿಗೆ ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ನಮಗೆ ಈ ಓದುವ ತರಗತಿಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಕುಲಾಯಿ ಇಲ್ಲಿ ಅಧ್ಯಕ್ಷರಾದ ನಾಮನಿಷ್ಠ ದಾಸ್ ಪ್ರಭುಜಿಗೆ ನನ್ನ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಹಾಗೂ ನನ್ನ ಗುರುಗಳಾದ ಸಚ್ಚಿದಾನಂದ ಪ್ರಭುಜಿ ಮತ್ತೆ ಇತರ ಎಲ್ಲಾ ಗುರುಗಳಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇಸ್ಕಾನ್ ಫೌಂಡರ್ ಎಸಿ ಭಕ್ತಿ ವೇದಾಂತ ಶ್ರೀಲ ಪ್ರಭುಪಾದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ ಮೊದಲಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಾಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಹಗಣ ಲಲಿತ ಶಿಕ್ಷಾಕಾನಿತ್ವಂ ಶ. ಹೇ ಕೃಷ್ಣ ಕರುಣಾ ಸಿಂಧು ದೀನ ಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೆ. ವಾಂಛಾಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಜಯ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಿನ್ನೆ ಎಷ್ಟು ತನಕ ಪೇಜ್ ಆಗಿದೆ? 400 ಅವರ ಮನೆ ವೃಂದಾವನದಲ್ಲಿ 451 ಓದ್ಲಿಕ್ಕೆ. ಹರೇ ಕೃಷ್ಣ ಮಾತಾಜಿ. ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇನೆ ಮಾತಾಜಿ. ಓಕೆ ಮಾತಾಜಿ. ಹೆಸರು ಹೇಳಿ ಕರೆಯಿರಿ ಮಾತಾಜಿ ನೀವು. ಓಕೆ ಮಾತಾಜಿ. ಬಂತಲ್ಲ ಸ್ಕ್ರೀನ್? ಬರ್ಲಿಲ್ಲವಾ? ಬಂದಿಲ್ಲ ಮಾತಾಜಿ. ಓಕೆ ಓಕೆ, ಪುನಃ ಬಂತಲ್ಲ? ಈಗ ಬಂತು. ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಒಂದ್ ನಿಮಿಷ. ಓದಿ ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ತಮಾಲ ಕೃಷ್ಣರು ನನ್ನನ್ನು ತುಂಬಾ ಕಷ್ಟಪಟ್ಟು ಕರೆತಂದಿದ್ದಾರೆ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಅವರು ಮಾಡಿದುದು ಸರಿ. ಸುಮ್ಮನೆ ಸಾಯುವುದರಲ್ಲಿ ಏನು ಸುಖವಿದೆ ಎಂದು ನನಗನಿಸಿತು. ಇಲ್ಲಿಗೆ ಬರುವುದೇ ಒಳ್ಳೆಯದು ಎಂದುಕೊಂಡೆ. ಕೃಷ್ಣ ಬಲರಾಮರು ನನ್ನನ್ನೀಗ ರಾಧಾಗೋಕುಲನಂದರ ತೆಕ್ಕೆಗೆ ಹಾಕಿದ್ದಾರೆ. ಭಗವಾನರು ಕೆಲವು ಹೊಸ ಗ್ರಂಥಗಳನ್ನು ಶ್ರೀಲ ಪ್ರಭುಪಾದರಿಗೆ ಅರ್ಪಿಸಿದರು. ಭಗವದ್ಗೀತೆ ಗ್ರಂಥದ ಒಂದು ಇಟಾಲಿಯನ್ ಅವತರಣಿಕೆ, ಶ್ರೀಮದ್ ಭಾಗವತದ ಒಂದು ಫ್ರೆಂಚ್ ಅವತರಣಿಕೆ ಮತ್ತು ಡಚ್ ಭಾಷೆಯಲ್ಲಿ ಮುದ್ರಣಗೊಂಡಿದ್ದ ಇತರ ಗ್ರಂಥಗಳು ಯುರೋಪಿನಲ್ಲಿ ಒಟ್ಟು ಪುಸ್ತಕ ವಿತರಣೆ ಅಮೆರಿಕದ ವಿತರಣೆಯ ಪ್ರಮಾಣವನ್ನು ಮೀರಿಸಿದೆ ಎಂದು ಭಗವಾನರು ಹೇಳಿದರು. ತಮಾಲ ಈ ಮಾತು ಕೇಳಿಸಿದೆ. ಪ್ರಭುಪಾದರೆಂದರು, ನನ್ನ ಬದುಕೇ ಇದು, ಇಲ್ಲಿ ಬನ್ನಿ ಎಂದು ಕರೆದು ಭಗವಾನರ ತಲೆಯನ್ನು ನೇವರಿಸಲಾರಂಭಿಸಿದರು. ಅವರ ಕಣ್ಣುಗಳಿಂದ ನೀರು ಇಳಿಯುತ್ತಿತ್ತು. ನಿಮಗೇನು ಸಮಸ್ಯೆಗಳಿರುವುದಿಲ್ಲ ಎಂದು ಭಗವಾನರಿಗೆ ಹೇಳಿದ್ದರು. ಶ್ರೀಲ ಪ್ರಭುಪಾದರ ಪರವಾಗಿ ಕೆಲಸ ಮಾಡುತ್ತಿದ್ದ ಭಗವಾನರು ತುಂಬಾ ಕಠಿಣ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದರು. ಆದರೆ ನಿಮಗೇನು ಸಮಸ್ಯೆಗಳಿರುವುದಿಲ್ಲ ಎಂದು
ಪ್ರಭುಪಾದರು ಹೇಳಿದುದರಿಂದ ತಾವು ಧೈರ್ಯವಾಗಿ ಮುಂದುವರಿದರೆ ಎಲ್ಲಾ ಸರಿ ಹೋಗುತ್ತದೆ ಎಂದು ಭಗವಾನರು ಭಾವಿಸಿದರು. ಭಕ್ತಿ ಸೇವೆಯಲ್ಲಿ ತೊಡಗಿರುವ ತನಕ ಯಾವ ಸಮಸ್ಯೆಯೂ ಇರುವುದಿಲ್ಲ. ಶ್ರೀಲ ಪ್ರಭುಪಾದರು ಭಗವಾನರಿಗೆ ಇನ್ನೇನು ಹೇಳಬೇಕಾಗಿರಲಿಲ್ಲ. ಪ್ರಭುಪಾದರ ಆಜ್ಞೆಯೇ ಪ್ರಭುಪಾದರ ಪ್ರೀತಿ ಎಲ್ಲೋಯ್ತು ಮತ್ತೆ ಇಲ್ಲಿ ಆಜ್ಞೆಯೇ ಅವರ ಆತ್ಮ ಆಜ್ಞೆಯೇ ಅವರ ಆತ್ಮ ಮತ್ತು ಹೃದಯವಾಗಿತ್ತು. ಈಗಲಂತೂ ಆ ಆಜ್ಞೆ ಮತ್ತು ಶ್ರೀಲ ಪ್ರಭುಪಾದರ ಪ್ರೀತಿ ಆಳವಾಗಿ ಭಗವಾನರ ಹೃದಯವನ್ನು ಹೊಕ್ಕಿತ್ತು. ಎಂದಿನಂತೆ ಟೀಕೆ ಸಲಹೆಗಳಿಲ್ಲದೆ ಶ್ರೀಲ ಪ್ರಭುಪಾದರು ಈಗ ವಂದನೆ ಮೆಚ್ಚುಗೆಗಳನ್ನು ಸೂಸುವ ಲಹರಿಯಲ್ಲಿದ್ದರು. ಈಗ ಅವರಿಗೆ ಬೇಕಾಗಿದ್ದುದು ಭಕ್ತರ ಮಧ್ಯೆ ಇರುವುದು, ಅವರನ್ನು ಉತ್ತೇಜಿಸುವುದು ಅಷ್ಟೇ. ಪುಸ್ತಕಗಳನ್ನು ಪ್ರಕಟಿಸಿ ಪ್ರಭುಪಾದರು ಹೇಳಿದರು, ಈ ಗ್ರಂಥಗಳೆಲ್ಲ ನಮ್ಮ ಗುರು ಮಹಾರಾಜರ ಕೃಪೆಯಿಂದ ಬಂದಿವೆ. ಶೇಕ್ಸ್ಪಿಯರ್, ಮಿಲ್ಟನ್, ಡಿಕ್ಸನ್ಸ್ ಮೊದಲಾದ ವಿಶ್ವದ ಯಾವ ಲೇಖಕನೂ ಇಷ್ಟೊಂದು ಗ್ರಂಥಗಳನ್ನು ಪ್ರಕಟಿಸಿಲ್ಲ. ಅವರ ಗ್ರಂಥಗಳನ್ನು ಎಷ್ಟು ವ್ಯಾಪಕವಾಗಿ ಓದಿ ಮೆಚ್ಚಿರುವುದೂ ಇಲ್ಲ. ಬೆಳಿಗ್ಗೆ ಶ್ರೀಲ ಪ್ರಭುಪಾದರು ದೇವಾಲಯಕ್ಕೆ ಬಂದಾಗ ಎಲ್ಲ ಭಕ್ತರು ಅವರೊಂದಿಗಿರಲು ಸಾಧ್ಯವಾಯಿತು. ಇಲ್ಲಿರುವ ಭಕ್ತರೆಲ್ಲ ವೈಕುಂಠದ ಜನ. ಪ್ರಭುಪಾದರೆಂದರು, ಚೆನ್ನಾಗಿ ಕಾಣುತ್ತಾರೆ, ಒಳ್ಳೆಯ ವೇಷ ಧರಿಸಿದ್ದಾರೆ. ಗೋಕುಲಾನಂದರಂತೂ ತುಂಬಾ ಸುಂದರ. ಈ ಭಕ್ತರ ನಡುವೆ ಗೋಕುಲಾನಂದನನ್ನು ನೋಡುತ್ತಾ ಈ ಸ್ಥಿತಿಯಲ್ಲಿ ಸಾವು ಬಂದರೆ ನನಗೆ ತುಂಬಾ ಆನಂದ. ಧನ್ಯವಾದಗಳು ಓದಿ. ಹರೇ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಪ್ರಿಯಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಕಪ್ಪು ಕನ್ನಡಕದಲ್ಲಿ ಹೊಸದಾಗಿ ಇಸ್ತ್ರಿ ಮಾಡಿದ ರೇಷ್ಮೆ ಧೋತಿ ಕುರ್ತಾಗಳಲ್ಲಿ ಮತ್ತು ಹಣೆಯಲ್ಲಿ ಧರಿಸಿದ ವೈಷ್ಣವ ತಿಲಕದಲ್ಲಿ ಶ್ರೀಲ ಪ್ರಭುಪಾದರು ಭಕ್ತರ ಕಣ್ಣಿಗೆ ಅದ್ಭುತವಾಗಿಯೇ ಕಂಡು ಬಂದರು. ಇಬ್ಬರು ಸದೃಢ ಶಿಷ್ಯರು ಎಚ್ಚರಿಕೆಯಿಂದ ಹೊತ್ತು ತಂದ ಪಲ್ಲಕ್ಕಿಯಲ್ಲಿ ಇಳಿದು ಬಂದು ವ್ಯಾಸಾಸನದಲ್ಲಿ ಕುಳಿತು ಭಕ್ತರ ನಾಮ ಸಂಕೀರ್ತನವನ್ನು ನೋಡಿದರು. ಅವರು ಮಾತನಾಡುತ್ತಿದ್ದುದೇ ಅಪರೂಪವಾಗಿದ್ದುದರಿಂದ ಕೀರ್ತನ ಮತ್ತು ಅವರು ಮೌನ ಮೆಚ್ಚುಗೆಗಳೇ ಮುಖ್ಯವಾಗಿ ವಿನಿಮಯಗೊಳ್ಳುತ್ತಿದ್ದವು. ಹೊರಗಣ್ಣಿಗೆ ಅವರು ಕೀರ್ತನೆಯನ್ನು ಮೆಚ್ಚಿದ್ದಾರೆಂಬ ಸೂಚನೆ ಇರುತ್ತಿರಲಿಲ್ಲ. ಆದರೆ ಅವರ ಕಪ್ಪು ಗಾಜುಗಳ ಹಿಂದೆ ಕಣ್ಣಂಚಿನಲ್ಲಿ ನೀರು ಸುರಿದು ಕೆನ್ನೆ ತೊಯ್ಯುತ್ತಿದ್ದುದು ಹತ್ತಿರ ನಿಂತು ನರ್ತನ ಮಾಡುತ್ತಿದ್ದವರಿಗೆ ಕಾಣಿಸುತ್ತಿತ್ತು. ಶ್ರೀಲ ಪ್ರಭುಪಾದರು ತಮ್ಮೊಂದಿಗೆ ಇರಬಯಸುತ್ತಾರೆಂದು ತಿಳಿದ ಸಂತಸದಲ್ಲಿ ಭಕ್ತರು ನರ್ತಿಸುತ್ತಾ ಕೀರ್ತನ ಮಾಡುತ್ತಿದ್ದರು. ಶ್ರೀಲ ಪ್ರಭುಪಾದರು ಆತ್ಮ ತೃಪ್ತಿಯುಳ್ಳ ಶುದ್ಧ ಭಕ್ತರಾಗಿದ್ದರೂ ತಮ್ಮ ಶಿಷ್ಯರು ಪ್ರೀತಿ ತೋರಿದಾಗ ತುಂಬಾ ಉತ್ತೇಜಿತರಾಗುತ್ತಾರೆಂದು ಶಿಷ್ಯರಿಗೆಲ್ಲ ತಿಳಿದಿತ್ತು. ತಮ್ಮ ಆಜ್ಞೆಯಂತೆ ಶಿಷ್ಯರು ಕೃಷ್ಣ ಸ್ಥಿತಿಯಲ್ಲಿ ಮೈ ಮರೆಯುವಷ್ಟು ಉತ್ಸಾಹ ತೋರಿದುದನ್ನು ಕಂಡಾಗ ಇನ್ನೂ ಹೆಚ್ಚು ಕಾಲ ಬದುಕಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಲು ಪ್ರಭುಪಾದರಿಗೆ ಸ್ಫೂರ್ತಿ ಉಕ್ಕುತ್ತಿತ್ತು. ರಾಧಾ ಗೋಕುಲಾನಂದರು ವಿಶೇಷವಾಗಿ ಶ್ರೀಲ ಪ್ರಭುಪಾದರನ್ನೇ ನೋಡುತ್ತಿದ್ದಂತೆ ಪ್ರಭುಪಾದರು ರಾಧಾ ಗೋಕುಲಾನಂದರ ಕಡೆಗೆ ವಿಶೇಷವಾಗಿ ನೋಡುತ್ತಿದ್ದಂತೆ ಭಕ್ತರಿಗೆ ಭಾಸವಾಯಿತು. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಮತ್ತು ಅವನ ಶುದ್ಧ ಭಕ್ತ ಪ್ರಭುಪಾದರಿಬ್ಬರನ್ನು ತಾವು ನೇರವಾಗಿ ನೋಡುತ್ತಿದ್ದೇವೆ ಎಂಬ ಭಾವನೆ ಹಲವರಿಗೆ ಬಂದಿತ್ತು. ದೇವಾಲಯದ ಕೋಣೆಯಲ್ಲಿ ತಮ್ಮೊಂದಿಗೆ ಇರಲು ಬಂದಿದ್ದ ಶ್ರೀಲ ಪ್ರಭುಪಾದರು ತಮಗೆ ದಯಪಾಲಿಸಿರುವುದಕ್ಕಿಂತ ಹೆಚ್ಚಿನ ಪ್ರದರ್ಶನಕ್ಕಾಗಲಿ ಮಾತುಗಳಿಗಾಗಲಿ ಎಡೆಯಿಲ್ಲವೆಂದು ಅವರಿಗನ್ನಿಸಿತು. ಪ್ರತಿದಿನ ಬೆಳಿಗ್ಗೆ ಕೀರ್ತನೆಗಳು ಉತ್ಸಾಹದಿಂದ ಸಾಗುತ್ತಿದ್ದವು. ಭಕ್ತರು ಗುರು ಪೂಜೆಯ ಹಾಡನ್ನು ಮಾತ್ರ ಹೇಳಬಾರದೆಂದು, ಹಾಗೆ ಮಾಡಿದರೆ ಶ್ರೀಲ ಪ್ರಭುಪಾದರಿಗೆ ಭಾವನೆಗಳು ಉಕ್ಕಿ ಹರಿಯಬಹುದೆಂದು ತಮಾಲ ಕೃಷ್ಣರು ಹೇಳಿದ್ದರಿಂದ ಅವರೆಲ್ಲ ಪಂಚತತ್ವ ಮಂತ್ರವನ್ನು ಹರೇ ಕೃಷ್ಣ ಮಂತ್ರವನ್ನು ಹೇಳುತ್ತಿದ್ದರು. ಅರ್ಧ ಗಂಟೆಯ ಅನಂತರ ಹಾಡು ಮತ್ತು ಸಂಕೀರ್ತನೆಗಳು ಮುಂದುವರಿದಂತೆಲ್ಲ ಶ್ರೀಲ ಪ್ರಭುಪಾದರು ಆಗಾಗ ತಮ್ಮ ಹೆಬ್ಬೆರಳುಗಳನ್ನು ತಟ್ಟುತ್ತಿದ್ದರು. ಅವರು ದೇಹವನ್ನು ಸ್ವಲ್ಪ ಕುಲುಕಿಸಿದರೂ ಕೀರ್ತನೆಯ ತೀವ್ರತೆ ಉಕ್ಕುತ್ತಿತ್ತು. ಅನಂತರ ಒಂದು ಬೆರಳಕ್ಕೆ ಶ್ರೀಲ ಪ್ರಭುಪಾದರು ಕೋಣೆಯಲ್ಲಿ ಇಡೀ ಭಕ್ತ ವೃಂದವು ಮೈಮರೆತು ಕುಣಿದಾಡುವಂತೆ ಮಾಡಿಬಿಟ್ಟರು. ಹರೇ ಕೃಷ್ಣ ಮಂತ್ರವನ್ನು ಕೀರ್ತಿಸುತ್ತಾ ಕುಣಿಯುತ್ತಾ ಶ್ರೀಲ ಪ್ರಭುಪಾದರ
ಆರೋಗ್ಯ ಭಾಗ್ಯವನ್ನು ಪ್ರಾರ್ಥಿಸುತ್ತಿದ್ದೇವೆ ಎಂಬ ಭಾವನೆ ಅದೇ ಹೇಗೋ ಎಲ್ಲ ಭಕ್ತರ ಮನಸ್ಸಿನಲ್ಲಿ ಮೂಡಿತ್ತು. ಶ್ರೀಲ ಪ್ರಭುಪಾದರು ಅಲುಗಾಡದೆ ಕುಳಿತಿದ್ದರು. ಆದರೆ ಭಕ್ತರಿಗೆ ಅವರ ಆಸೆಗಳು ತಿಳಿದಿದ್ದವು. ಭಕ್ತರೆಲ್ಲ ಅನೇಕರು ಬಹುಮಟ್ಟಿಗೆ ತೂಗುದೀಪಕ್ಕೆ ತಾಕುವಂತೆ ಹಲವಾರು ಅಡಿ ಮೇಲಕ್ಕೆ ಚಿಮ್ಮಿ ನರ್ತಿಸಲಾರಂಭಿಸಿದರು. 1 ಗಂಟೆಯವರೆಗೆ ಕೀರ್ತನೆಯ ಭವ್ಯ ದೃಶ್ಯ ಮುಗಿದ ಅನಂತರ ಪಲ್ಲಕ್ಕಿಯನ್ನು ತಲೆಯಲ್ಲಿ ಹೊತ್ತು ಭಕ್ತರು ಶ್ರೀಲ ಪ್ರಭುಪಾದರನ್ನು ಅವರ ಮಹಡಿಯ ಕೋಣೆಗೆ ಮತ್ತೆ ಕರೆದೊಯ್ದರು. ಮುಂದೆ ಹೋದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಬೇರೆಯವರು ಹರೇ ಓದಿ ಕೃಷ್ಣ. ಮಾತಾಜಿ. ಲಲಿತಾ ಹರೇ ಮಾತಾಜಿ ಕೃಷ್ಣ. ಓದಿ. ಆಯ್ತು, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅಮೆರಿಕಕ್ಕೆ ಬರಬೇಕೆಂದು ಹಲವಾರು ಆಹ್ವಾನಗಳು ಶ್ರೀಲ ಪ್ರಭುಪಾದರಿಗೆ ಬಂದಂತೆಲ್ಲ ಲಂಡನ್ನಿನ ಭಕ್ತರಿಗೆ ತಳಮಳ ಹೆಚ್ಚಿತು. ಅವರನ್ನು ನೋಡುವುದು ಇದು ಕೊನೆಯ ಬಾರಿ ಎಂದು ಯೋಚಿಸುತ್ತಿದ್ದ ಅವರೆಲ್ಲ ಶ್ರೀಲ ಪ್ರಭುಪಾದರು ಸದಾ ತಮ್ಮ ಬಳಿಯೇ ಇರಲಿ ಎಂದು ಆಶಿಸಿದ್ದರು. ನಂಬಲು ಅಸಾಧ್ಯವೆನ್ನಿಸುವಷ್ಟು ಪುಸ್ತಕಗಳನ್ನು ಮಾರಿದರೆ ಶ್ರೀಲ ಪ್ರಭುಪಾದರು ಹೆಚ್ಚು ಕಾಲು ಬದುಕುವರೆಂದು, ತಮ್ಮ ಭಕ್ತಿ ವೇದಾಂತ ಮಂದಿರದಲ್ಲೇ ನಿಡುಗಾಲ ಉಳಿಯುವರೆಂದು ಅವರೆಲ್ಲ ಭಾವಿಸಿದರು. ಶ್ರೀಲ ಪ್ರಭುಪಾದರು ಎಲ್ಲಾ ದೇವಾಲಯಗಳನ್ನು ಬಿಟ್ಟು ತಮ್ಮ ದೇವಾಲಯವನ್ನೇ ಆರಿಸಿಕೊಂಡಿದ್ದುದರಿಂದ ತಮ್ಮ ಭಾಗ್ಯ ಹೆಚ್ಚಿನದೆಂದು ಅವರು ಮಾತಾಡಿಕೊಂಡರು. ರಾಧಾ ಲಂಡನ್ ಈಶ್ವರ ಮತ್ತು ರಾಧಾ ಗೋಕುಲಾನಂದರು ಶ್ರೀಲ ಪ್ರಭುಪಾದರ ನೆಚ್ಚಿನ ದೈವಗಳೆಂದು ಅವರೆಲ್ಲ ತೀರ್ಮಾನಿಸಿದರು. ಕೀರ್ತನ ನರ್ತನಗಳನ್ನು ಬಿಟ್ಟು ಶ್ರೀಲ ಪ್ರಭುಪಾದರಿಗೆ ಬೇರಾವ ಸೇವೆ ಮಾಡಲು ಸಾಧ್ಯವಿಲ್ಲ. ಅವರು ತಮ್ಮ ಬಳಿಯೇ ಇರುವಂತೆ ಬೇರೇನು ಮಾಡಲಾಗುವುದಿಲ್ಲ ಎಂಬುದು ಅವರಿಗೆ ಸ್ಪಷ್ಟವಾಗಿತ್ತು. ಈ ಕೊರತೆ ಅವರನ್ನು ನಿಸ್ಸಹಾಯಕರನ್ನಾಗಿ ಮಾಡಿತ್ತು. ತಮ್ಮೆಲ್ಲ ಪ್ರಯತ್ನಗಳ ಆಚೆ ಎಲ್ಲವೂ ಕೃಷ್ಣನ ಇಚ್ಛೆ. ಭಾರತದ ಬಗೆಗೆ ಯೋಚಿಸಿದಾಗಲೆಲ್ಲ ತುಂಬಾ ಕಳವಳವಾಗುತ್ತದೆಂದು, ಅಲ್ಲಿಗೆ ಹೋಗಲು ತಮಗೆ ಮನಸ್ಸಿಲ್ಲವೆಂದು ಶ್ರೀಲ ಪ್ರಭುಪಾದರು ತಮ್ಮ ಕಾರ್ಯದರ್ಶಿಯೊಂದಿಗೆ ಹೇಳಿಕೊಂಡಿದ್ದರು. ಭಾರತದಲ್ಲಿ ನಾನು ಏನೇನೋ ಯೋಜನೆ ಹಾಕಿದರೂ ಭಾರತ ಸರ್ಕಾರವು ಸುಮ್ಮನೆ ತೊಡರುಗಾಲು ಹಾಕುತ್ತಿದೆ. ನನ್ನ ಮೆದುಳಿಗೆ ತುಂಬ ಕೆಲಸವಾಗುತ್ತದೆ ಎಂದರು. ಭಾರತವು ತಮ್ಮ ಸಂಸ್ಕೃತಿಯನ್ನು ಕಳೆದುಕೊಂಡಿದೆ ಎಂದು ಹೇಳಿದರು. ಈಗ ಎಲ್ಲರೂ ತಾನೇ ದೇವರು ಎಂದು ತಿಳಿದಿದ್ದಾರೆ. ಭಕ್ತಿಯಾಗಲಿ ಭಗವದ್ಗೀತೆಯ ನೀತಿಯಾಗಲಿ ಅವರಿಗೆ ತಿಳಿಯದು. ಲೋಕಸಭೆಯ ಸದಸ್ಯರಿಂದ ಹಿಡಿದು ಹಾದಿಯ ಶ್ರೀ ಸಾಮಾನ್ಯವರೆಗೂ ಎಲ್ಲರೂ ನಾನು ಅಮೆರಿಕದ ಗೂಢಚಾರರನ್ನು CIA ಕರೆತಂದಿದ್ದೇನೆಂದು ಸಂದೇಹ ಪಡುತ್ತಿದ್ದಾರೆ. ಅಂತಹ ತಪ್ಪನ್ನು ಅವರು ಮಾಡಿದ್ದಾರೆ ಎಂದು ಹೇಳಿದರು. ಲಂಡನ್ನಿಗೆ ಬಂದುದರಿಂದ ಹಿಂದೆಂದಿಗಿಂತ ಹೆಚ್ಚಾಗಿ ಅವರು ತಮ್ಮ ಭಾವನೆಗಳನ್ನು ಪ್ರಕಟಪಡಿಸಿ ತೊಡಗಿದ್ದರು. ಹಿಂದೆ ಭಾವನೆಗಳನ್ನು ಹತ್ತಿಕ್ಕಿಕೊಳ್ಳುತ್ತಿದ್ದರೆ ಈಗ ಹಾಗೆ ಹತ್ತಿಕ್ಕಿಕೊಳ್ಳುತ್ತಿರಲಿಲ್ಲ. ಸಂತೋಷಾತಿರೇಕದಲ್ಲಿ ಅಳುತ್ತಿದ್ದರು. ಶ್ರೀಕೃಷ್ಣ ಪ್ರೇಮವು ಹೆಪ್ಪುಗಟ್ಟಿದ್ದರಿಂದ ಕೀರ್ತನೆ ಹೇಳುವಾಗ, ಶ್ರೀಮೂರ್ತಿಗಳನ್ನು ನೋಡುವಾಗ, ಭಕ್ತನೊಬ್ಬನ ಸೇವೆಯ ವರದಿ ಕೇಳಿದಾಗ ಅವರಿಗೆ ಅಳು ಬರುವಂತಾಗುತ್ತಿತ್ತು. ಕೆನ್ನೆಗಳಿಂದ ನೀರಿಳಿದು ಅವರ ಮುಖಲಕ್ಷಣವನ್ನು ಸುಂದರಗೊಳಿಸುತ್ತಿತ್ತು. ಉಳಿದ ಸಮಯಗಳಲ್ಲಿ ಹೂ ಎಂಬ ದೀರ್ಘ ಉದ್ಗಾರ ತೆಗೆಯುತ್ತಿದ್ದರು. ಈ ಉದ್ಗಾರವು ಅವರ ಭಗವತ್ ಪ್ರೇಮದ ಉನ್ಮಾದದಿಂದ, ಕೃಷ್ಣ ಪ್ರಜ್ಞೆಯ ಸಂವೇದನೆಯಿಂದ ಬರುತ್ತಿದ್ದಿತೆ ಹೊರತು ನಾನೀಗ ಚೆನ್ನಾಗಿದ್ದೇನೆ ಎಂದು ಅವರೇ ಹೇಳುತ್ತಿದ್ದುದರಿಂದ ಅವರ ದೈಹಿಕ ಯಾತನೆಯ ಪರಿಣಾಮವಾಗಿ ಅಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಇನ್ನು ರೇಖಾ ಬಂಗಿಯವರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕೆಲವು ದಿನಗಳಾದ ಮೇಲೆ ಶ್ರೀಲ ಪ್ರಭುಪಾದರ ಅಮೆರಿಕನ್ ರೆಸಿಡೆನ್ಸಿಯ ಬಗೆಗೆ ಒಳ್ಳೆಯ ವರದಿ ಬಂದಿತ್ತು. ಗತಿಸಿದ್ದ ರೆಸಿಡೆನ್ಸಿಯನ್ನು ಪುನರ್ವಿಕರಿಸುವುದಕ್ಕೆ ಏನು ಕಷ್ಟವಾಗಲಿಲ್ಲ ಎಂದು ವಾಷಿಂಗ್ಟನ್ DC ಹೋಗಿದ್ದ ಬಲವಂತ ಅವರು ದೂರವಾಣಿಯಲ್ಲಿ ಹೇಳಿದ್ದರು. ಬಲವಂತರು ಸಂಪರ್ಕಿಸಿದ್ದ ಎಲ್ಲ ಅಧಿಕಾರಿಗಳು ತುಂಬಾ ಸ್ನೇಹಪರವಾಗಿ ನಡೆದುಕೊಂಡು ಶ್ರೀಲ ಪ್ರಭುಪಾದರನ್ನು ಅಮೆರಿಕಾಗೆ ಆಹ್ವಾನಿಸಿದರು. ಚಾಪೆ ಮೇಲೆ ಕುಳಿತಿದ್ದ ಸಂದರ್ಭದಲ್ಲಿ ಅವರ ಕೃಶದೇಹವನ್ನು ಉಪೇಂದ್ರರು ಒತ್ತುತ್ತಿದ್ದಾಗ ತಮಾಲ ಕೃಷ್ಣರು ಈ ಸುದ್ದಿ ತಿಳಿಸಿದರು. ಅಮೆರಿಕ ನನಗೆ ಹಣ, ಜನ ಮತ್ತು ಎಲ್ಲವನ್ನು ಕೊಟ್ಟು ಎಷ್ಟೊಂದು ಉಪಕರಿಸಿದೆ. ಇದು ನನ್ನ ದೇಶ ಎನ್ನಲು ನನಗೆ ಯಾವುದೇ ಸ್ಥಾನವಿಲ್ಲ. ಆದರೆ ಅವರೆಲ್ಲ ನನಗೆ ಅಷ್ಟೊಂದು ಸೌಲಭ್ಯ ಒದಗಿಸಿರುವಾಗ ಆ ದೇಶದವರ ಋಣ ತೀರಿಸುವುದನ್ನು ನಾನು ಮರೆಯಲಾರೆ. ಅವರು ಸುಖವಾಗಿರಲಿ, ಅವರ ಮೂಲಕ ಸಮಸ್ತ ವಿಶ್ವ ಸುಖವಾಗಿರಲಿ.
ಇಂಗ್ಲೆಂಡಿಗೆ ಬಂದ 2 ವಾರಗಳಲ್ಲಿ ಬರುವ ಜನ್ಮಾಷ್ಟಮಿಯ ನಂತರ, ಅಂದರೆ ಸೆಪ್ಟೆಂಬರ್ 6ರ ಅನಂತರ ಸ್ವಲ್ಪ ಕಾಲದಲ್ಲಿ ಶ್ರೀಲ ಪ್ರಭುಪಾದರು ಅಮೆರಿಕಕ್ಕೆ ಹೋಗಲು ಎದುರು ನೋಡುತ್ತಿದ್ದರು. ಎಲ್ಲವನ್ನು ಚೊಕ್ಕವಾಗಿ ನಿರ್ವಹಿಸುವಂತೆ ಸಹಾಯ ಮಾಡಲು ನಾನು ಇನ್ನಷ್ಟು ಕಾಲ ಬದುಕಬೇಕಾಗಿದೆ ಎಂದು ಹೇಳಿದರು. ತಮಾಲ ಕೃಷ್ಣರು ಕೇಳಿದರು, ಭಕ್ತರ ಜೊತೆ ಇದ್ದು ಅವರನ್ನು ಹುರಿದುಂಬಿಸುವುದರ ಮೂಲಕ ಈ ಕೆಲಸ ಮಾಡುತ್ತೀರಾ ಅಥವಾ ವಿಶಿಷ್ಟ ಕಾರ್ಯಯೋಜನೆ ಇದೆಯೋ? ಹೌದು, ವಿಶಿಷ್ಟ ಕಾರ್ಯಯೋಜನೆ ಇದೆ, ಶ್ರೀಲ ಪ್ರಭುಪಾದರು ಹೇಳಿದರು. ನಾನು ವರ್ಣಾಶ್ರಮವನ್ನು ಪರಿಚಯಿಸಬೇಕೆಂದಿದ್ದೇನೆ. ನಮ್ಮ ಪೆನಸ್ವೇಲಿಯಾ ಫಾರಂ ಅಲ್ಲಿ ಆಹಾರದ ಮುಖ್ಯ ಸಮಸ್ಯೆ ಪರಿಹಾರವಾಗಿದೆ. ಪೂರ್ವ ಯುರೋಪಿನಿಂದ ಬಂದ ಘನಶ್ಯಾಮರ ಪತ್ರಗಳು ಶ್ರೀಲ ಪ್ರಭುಪಾದರಿಗೆ ಹಿಗ್ಗಿನ ಮೇಲೆ ಹಿಗ್ಗು ತರುತ್ತಿದ್ದವು. ಆದುದರಿಂದ ಘನಶ್ಯಾಮರು ಇಂಗ್ಲೆಂಡಿಗೆ ಬಂದಾಗ ತಮಾಲ ಕೃಷ್ಣರು ಅವರನ್ನು ಶ್ರೀಲ ಪ್ರಭುಪಾದರ ಸಮ್ಮುಖಕ್ಕೆ ಕರೆತಂದರು. ಹತ್ತಿರ ಕರೆದು ಪ್ರಭುಪಾದರು ಅವರ ತಲೆ ನವರಿಸುತ್ತಾ, ಇದು ಪರಂಪರೆಯ ಪದ್ಧತಿ ಎಂದರು. ಗುರು ಮಹಾರಾಜರು ನನ್ನನ್ನು ಮುಂದೆ ನುಗ್ಗಿಸಿದರು. ನಾನು ನಿಮ್ಮನ್ನು ನುಗ್ಗಿಸುತ್ತಿದ್ದೇನೆ, ನೀವು ಇತರನ್ನು ಮುಂದೆ ನುಗ್ಗಿಸುತ್ತಿದ್ದೀರಿ. ಇದು ಟ್ರೈನಿನ ಹಾಗೆ ಎಂದರು. ಮರುದಿನ ತಮಾಲ ಕೃಷ್ಣರ ಕೋರಿಕೆಯಂತೆ ಘನಶ್ಯಾಮರು ಇತ್ತೀಚಿನ ದೀರ್ಘ ವರದಿಯನ್ನು ಶ್ರೀಲ ಪ್ರಭುಪಾದರ ಮುಂದೆ ಓದಿದರು. ಪ್ರಚಾರ ಕಾರ್ಯದ ಕೆಲವು ತೊಡಕುಗಳನ್ನು ವಿವರಿಸಿ ಅವುಗಳನ್ನು ಹೇಗೆ ನಿಭಾಯಿಸುತ್ತೇನೆಂಬೆಂದು ತಿಳಿಸಿದರು. ಆದರೆ ಆಗ ಪ್ರಭುಪಾದರ ಲಹರಿ ಬೇರೆಯಾಗಿತ್ತು. ಎಲ್ಲ ಕೀರ್ತಿಯು ಕೃಷ್ಣನಿಗೆ ಸೇರಿದ್ದು ಎಂದು ಶಿಷ್ಯರಿಗೆ ನೆನಪಿಸಿದರು. ಉತ್ತರ ಮತ್ತು ಪೂರ್ವ ಯುರೋಪಗಳ ಜೆವಿಸಿ ಕಾರ್ಯದರ್ಶಿಗಳಾದ ಹರಿಕೇಶ ಸ್ವಾಮಿಗಳು ಬಂದಾಗ ಪ್ರಭುಪಾದರ ಕೋಣೆಗೆ ಬಂದು ದೀರ್ಘದಂಡ ನಮಸ್ಕಾರ ಮಾಡಿದರು. ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ಶ್ರೀಲ ಪ್ರಭುಪಾದರು ಕೈ ಚಾಚಿ ಹರಿಕೇಶ ಸ್ವಾಮಿಗಳ ತಲೆಯನ್ನು ಸವರಿದಾಗ ಹರಿಕೇಶರು ಅಳಲಾರಂಭಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ರೋಹಿಣಿ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯುರೋಪಿನಲ್ಲಿಂದಲ್ವ ಮಾತಾಜಿ? ಹೌದು ಯುರೋಪಿಯನ್ ಭಾಷೆಗಳಲ್ಲಿ ಶ್ರೀಲ ಪ್ರಭುಪಾದರ ಕೃತಿಗಳನ್ನೆಲ್ಲ ಪ್ರಕಟಿಸುವ ಸಲುವಾಗಿ ತಾವು ಒಂದು ಮುದ್ರಣಾಲಯನ್ನು ಸ್ವಂತವಾಗಿ ತೆರೆಯಲಿರುವುದಾಗಿ ಹರಿಕೇಶ ಸ್ವಾಮಿ ಅವರು ಹೇಳಿದರು. ತುಂಬಾ ಒಳ್ಳೆಯದು ಪ್ರಭುಪಾದರೆಂದರು. ತನ್ನ ಜಮೀನನ್ನು ಮಗ ಚೆನ್ನಾಗಿ ನಿರ್ವಹಿಸಲಿ ಎಂದು ತಂದೆ ಬಯಸುವುದಿಲ್ಲವೇ? ನಾನು ಹಾಗೆ ಜಾಗ ಹುಡುಕಿ ಪುಸ್ತಕಗಳನ್ನು ಮುದ್ರಿಸಿ ಹರಿಕೇಶ ಸ್ವಾಮಿ ಮಹಾರಾಜರು ಜರ್ಮನಿಯಿಂದ ಅನೇಕ ಪುಸ್ತಕ ಮಾರಾಟಗಾರನ್ನು ಕರೆತಂದಿದ್ದರು. ಅವರೆಲ್ಲ ಖಾಸಗಿಯಾಗಿ ಶ್ರೀಲ ಪ್ರಭುಪಾದರನ್ನು ಭೇಟಿಯಾಗುವ ಅವಕಾಶವನ್ನು ಹರಿಕೇಶ ಸ್ವಾಮಿ ಕಲ್ಪಿಸಿದರು. ಶ್ರೀಲ ಪ್ರಭುಪಾದರನ್ನು ನೋಡಿರದಿದ್ದ ಆ ಜನ ಆ ಅಮೃತ ಮುಹೂರ್ತವನ್ನು ಮೆಚ್ಚುತ್ತಾ ಅವರ ಕೋಣೆಯಲ್ಲಿ ಕುಳಿತರು. ಶ್ರೀಲ ಪ್ರಭುಪಾದರು ಯಾರೇ ದೇಖಾ ತಾರೇ ಕಹಾ ಕೃಷ್ಣ ಉಪದೇಶ ಎಂಬ ಮಾತನ್ನು ಉದ್ಧರಿಸಿ ಈ ಕೃಷ್ಣ ಉಪದೇಶ ಯಾವುದು ಎಂದು ಕೇಳಿದರು. ಮೊದಲು ಯಾರೂ ಉತ್ತರಿಸಲಿಲ್ಲ. ಅವರಲ್ಲಿ ಒಬ್ಬ ಹುಡುಗ ಹೇಳಿದ, ಎಲ್ಲಾ ಕಡೆಯ ಪ್ರಚಾರ ಮಾಡಬೇಕು. ಅಲ್ಲ, ಕೃಷ್ಣ ಉಪದೇಶ ಯಾವುದು ಪ್ರಭುಪಾದರು ಎಂದರು. ಮತ್ತೆ ಮೌನ. ಈಗ ಇನ್ನೊಬ್ಬ ಹುಡುಗ ಹೇಳಿದ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅದನ್ನು ಒಪ್ಪಿದ ಶ್ರೀಲ ಪ್ರಭುಪಾದರು ಕೃಷ್ಣನಿಗೆ ಶರಣಾಗುವುದರ ಬಗೆಗೆ ಸ್ವಲ್ಪ ಹೊತ್ತು ಮಾತನಾಡಿದರು. ಇದು ಪ್ರಶಸ್ತ ಸಂದರ್ಭವೆಂದರಿತು. ಸಮಾಕೃಷ್ಣರು ಆಗ ತಾನೇ ಲಾಸ್ ಏಂಜಲ್ಸ್ ನಿಂದ ಬಂದಿದ್ದ ವರ್ಣ ಭಾವಚಿತ್ರಗಳನ್ನು ಪ್ರದರ್ಶಿಸಿದರು. ಅದು ಈಚಿನ ಲಾಸ್ ಏಂಜಲ್ಸ್ ರಥಯಾತ್ರಾ ಸಮಗ್ರ ಚಿತ್ರಕಥೆ ಆಗಿತ್ತು. ಅವು 8 ಅಂಗುಳದ x 10 ಅಂಗುಳದ ಇಂಚುಗಳ ವಿಸ್ತೃತ ಉಜ್ವಲ ವರ್ಣ ಚಿತ್ರಗಳು. ಶ್ರೀಲ ಪ್ರಭುಪಾದರು ಒಂದೊಂದಾಗಿ ನೋಡಿದರು. ಕಾರ್ಯದರ್ಶಿಯಿಂದ ಅದರ ವಿವರಗಳನ್ನು ಕೇಳಿದರು. ದೀರ್ಘ ಕೆಳದನಿಯ ಉದ್ಗಾರವೆತ್ತುತ್ತಾ ಕಣ್ಣೀರು ಸುರಿಸಿದರು. ಆ ಬೆಳಿಗ್ಗೆ ಅವರು ಎದ್ದ ಕೂಡಲೇ ತಾವು ಕಲ್ಕತ್ತದಲ್ಲಿ ಬಾಲಕನಾಗಿದ್ದ ಆಚರಿಸಿದ ರಥಯಾತ್ರೆಯ ಬಗೆಗೆ ನಿರರ್ಗಳವಾಗಿ ಮಾತನಾಡಲಾರಂಭಿಸಿದರು. ಭಾರೀಯ ಜನಸಮೂಹ ಭಾಗವಹಿಸಿದ್ದ ರಥಯಾತ್ರೆಯನ್ನು ಈಗ ಶಿಷ್ಯ ನಡೆಸಿದ್ದನ್ನು ಭವ್ಯ ಚಿತ್ರಗಳಲ್ಲಿ ನೋಡಿದಾಗಿ ತಿಳಿಸಿದರು. ಹುಬ್ಬುಗಳನ್ನು ಮೇಲೆತ್ತಿ, ನಾವು ಅಂತಹ ಭವ್ಯ ರಥಗಳನ್ನೇ ನೋಡಿರಲಿಲ್ಲ ಎಂದರು. ಆತ್ಮದ ವಲಸೆಯನ್ನು ತೋರುವ ದೇಹಾಂತರ ಎಂಬ ಚಿತ್ರ ಪ್ರದರ್ಶನವನ್ನು ನೋಡಲು ಭಾರೀಯ ಸಂಖ್ಯೆಯ ಜನ ಬಂದು ನೋಡುತ್ತಿದ್ದನು. ಇನ್ನೊಂದು ಚಿತ್ರದಲ್ಲಿ ತೋರಿಸಲಾಗಿತ್ತು. ಇದು ನಡೆಯುತ್ತದೆ ಎಂದು ನಾನು ಹೇಳಿದ್ದೆ ಎಂದು ಪ್ರಭುಪಾದ ಉದ್ಗರಿಸಿದರು. ಇದನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ ಎಂದರು. ಶ್ರೀಲ ಪ್ರಭುಪಾದರಿಗೆ ಎಷ್ಟು ಸಂತೋಷವಾಗಿದ್ದೆಂದರೆ ಎಂದಿನಂತೆ ಮೈ ಒತ್ತಿಸಿಕೊಳ್ಳಲಿಲ್ಲ. ಗದ್ಗದರಾಗಿ ಈಗ ಬೇಡ ಎಂದು ಹೇಳಿ 2 ಗಂಟೆಗಳ ಕಾಲ ಮೌನವಾಗಿ ಧ್ಯಾನಸ್ಥರಾಗಿ ಕುಳಿತು ಬಿಟ್ಟರು. ಜನ್ಮಾಷ್ಟಮಿ. ಹರೇ ಕೃಷ್ಣ ಮಾತಾಜಿ. ಹರೇ ಧನ್ಯವಾದಗಳು. ಹರೇ ಕೃಷ್ಣ ಮಾತಾ, ಧನ್ಯವಾದಗಳು. ಧನ್ಯವಾದಗಳು. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಜನ್ಮಾಷ್ಟಮಿಯ ದಿನ
ಲಂಡನ್ ನಗರದ ಒಳಭಾಗದ ಬರಿ ಪ್ಲೇಸ್ನಲ್ಲಿದ್ದ ಶ್ರೀ ಶ್ರೀ ರಾಧಾ ಲಂಡನೇಶ್ವರ ದರ್ಶನಕ್ಕಾಗಿ ಶ್ರೀಲ ಪ್ರಭುಪಾದರು ಬಾಡಿಗೆಯ ರೋಲ್ಸ್ ರಾಯ್ಸ್ ಕಾರ್ನಲ್ಲಿ ಪ್ರಯಾಣಿಸಿದರು. ಪಲ್ಲಕ್ಕಿಯಲ್ಲಿ ಕುಳಿತು ದೇವಾಲಯಕ್ಕೆ ಬಂದ ಪ್ರಭುಪಾದರು ದೈವ ಮೂರ್ತಿಗಳ ಎದುರಿಗೆ ಕುಳಿತು ನಿಧಾನವಾಗಿ ತಮ್ಮ ಕಪ್ಪು ಕನ್ನಡಕವನ್ನು ತೆಗೆದು ಸುತ್ತ ಇದ್ದ ಭಕ್ತರು ತಮ್ಮ ಹೆಸರನ್ನು, ಕೃಷ್ಣನ ಹೆಸರನ್ನು ಸ್ಮರಣೆ ಮಾಡಿದಾಗ ಗಳಗಳನೆ ಅತ್ತು ಬಿಟ್ಟರು. ಮತ್ತೆ ಭಕ್ತಿ ವೇದಾಂತ ಮಂದಿರಕ್ಕೆ ಹಿಂತಿರುಗುತ್ತಿದ್ದಾಗ ಲಂಡನ್ನಿನಲ್ಲಿ ಪ್ರಭುಪಾದರ ಪ್ರಚಾರ ಕಾಲದ ಅನೇಕ ಲೀಲಾ ವಿನೋದಗಳನ್ನು ತಮಾಲ ಕೃಷ್ಣ ಗುರು ಮಹಾರಾಜರಿಗೆ ನೆನಪಿಸಿದರು. ಮರುದಿನ ವ್ಯಾಸ ಪೂಜೆ. ಅಂದು ಶ್ರೀಲ ಪ್ರಭುಪಾದರ 82ನೆಯ ಜನ್ಮದಿನ. ಎದ್ದು ಪ್ರಭುಪಾದರು ತಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿದರು. ಕೃಷ್ಣನ ಜನ್ಮದಿನದ ಮರುದಿನ ನಂದ ಮಹಾರಾಜನು ಬ್ರಾಹ್ಮಣರಿಗೆ ಉಡುಗೊರೆಗಳನ್ನು ಕೊಟ್ಟ ದಿನ. ಪ್ರಭುಪಾದರು ಹುಟ್ಟಿದ್ದರಿಂದ ಚಿಕ್ಕಪ್ಪ ತಮ್ಮನ್ನು ನಂದುಲಾಲ ಎಂದು ಹೇಗೆ ಕರೆಯುತ್ತಿದ್ದರೆಂಬುದನ್ನು ವಿವರಿಸಿದರು. ಶ್ರೀಲ ಪ್ರಭುಪಾದರು ದೇವಾಲಯಕ್ಕೆ ಹೋದರು. ನೂರಾರು ಭಕ್ತರ ಪೂರ್ಣೋತ್ಸಾಹದ ಕೀರ್ತನದ ಅನಂತರ 3 ಶ್ರೇಣಿಗಳ 5 ಅಡಿ ಉದ್ದದ ಹುಟ್ಟು ಹಬ್ಬದ ಕೇಕನ್ನು ರುಚಿ ನೋಡದೆ ಸ್ವೀಕರಿಸಿದರು. ಪಶ್ಚಿಮದ ಪದ್ಧತಿಯಲ್ಲಿ ವಯಸ್ಸನ್ನೆನೆಸಿ 81 ಕ್ಯಾಂಡಲ್ಗಳನ್ನು ಭಕ್ತರು ಹಚ್ಚಿದುದನ್ನು ನೋಡಿದರು. ಆದ್ದರಿಂದ ಇನ್ನೊಂದು ಕ್ಯಾಂಡಲ್ ಹಚ್ಚಲಾಯಿತು. ತಮಾಲ ಕೃಷ್ಣರು ನಿಂತು ಮಾತನಾಡಿದರು. ಮರುದಿನ ಶ್ರೀಲ ಪ್ರಭುಪಾದರ ಆರೋಗ್ಯವು ಇದ್ದಕ್ಕಿದ್ದಂತೆ ತುಂಬಾ ಕೆಟ್ಟಿತು. ಅವರಿಗೆ ದೇವಾಲಯಕ್ಕೆ ಬರಲಾಗಲಿಲ್ಲ. ಇಂಗ್ಲೆಂಡಿಗೆ ಬಂದ ಅನಂತರ ಇದು ಅವರಿಗೆ ಬಂದ ಮೊದಲನೆಯ ಕುತ್ತು. ಆದ್ದರಿಂದ ಅವರ ಯೋಜನೆಗಳು ಕೂಡಲೇ ಬದಲಾದವು. ಹಿಂದೆ ತೀರ್ಮಾನಿಸಿದ್ದಂತೆ ಅಮೆರಿಕಗೆ ಹೋಗುವ ಬದಲು ತಮ್ಮನ್ನು ಮರಳಿ ಭಾರತಕ್ಕೆ ಕರೆದೊಯ್ಯಬೇಕೆಂದು ಕೇಳಿಕೊಂಡರು. ಮುಂಬಯಿಯ ಪ್ರಸ್ತಾವ ಎತ್ತಿದರು. ನಾನಿನ್ನು ಕೆಲವು ದಿನ ಬದುಕಿದ್ದರೆ ಮುಂಬಯಿ ದೇವಾಲಯದ ಆರಂಭವನ್ನು ನೋಡೋಣ. ಅದಕ್ಕಾಗಿ ನಾನು ತುಂಬಾ ಶ್ರಮ ಪಟ್ಟಿದ್ದೇನೆ. ನಾವು ಇಲ್ಲಿ ಕಾದು ಮುಂಬಯಿಗೆ ಹೋಗಬಹುದು. ದೇವಾಲಯದ ಆರಂಭವನ್ನು ನೋಡಿ ಸತ್ತರೆ ಆಗ ಅದು ನೆಮ್ಮದಿಯ ಸಾವಾಗುತ್ತದೆ. ಒಂದು ವೇಳೆ ನಾನು ಬದುಕಿದರೆ ಇಲ್ಲಿಗೆ ಮತ್ತೆ ಬರಬಹುದು ಎಂದರು. ಆರೋಗ್ಯದ ವಿಪತ್ತು ಕಳೆದಂತೆ ಕಂಡಿತು. ಆದರೂ ನ್ಯೂಯಾರ್ಕಿಗೆ ಹೋಗಲು ಸಾಧ್ಯವಾಗುವುದಿಲ್ಲ ಎಂದು ಶ್ರೀಲ ಪ್ರಭುಪಾದರಿಗೆ ಅನ್ನಿಸಿತು. ಅನೇಕ ಜ್ಯೋತಿಷ್ಯ ಲೆಕ್ಕಾಚಾರಗಳನ್ನೆಲ್ಲ ಕೇಳುವಂತೆ ಹೇಳಿದರು. ಈ ಪ್ರಹಸನವೂ ಆಗಿ ಹೋಗಲಿ ಎಂದರು. ಇವು ತುಂಬಾ ಕಷ್ಟದ ದಿನಗಳು ಎಂದು ಜ್ಯೋತಿಷ್ಯದ ಲೆಕ್ಕಾಚಾರಗಳು ಹೇಳಿದವು. ಧನ್ಯವಾದಗಳು ಮಾತಾಜಿ. ಪ್ರವೀಣ ಮಾತಾಜಿ, ಇದು ಒಂದು ಸ್ವಲ್ಪ ಉಂಟು, ಅದನ್ನು ಓದಿಬಿಡಿ. ಶ್ರೀಲ ಪ್ರಭುಪಾದರು ಅಮೆರಿಕೆಗೆ ಹೋಗದಿರಲು ತೀರ್ಮಾನಿಸಿದ್ದು ಅನೇಕ ಭಕ್ತರಿಗೆ ಅವರ ಆರೋಗ್ಯ ಸುಧಾರಿಸುವ ವಿಷಯದಲ್ಲಿ ಮತ್ತು ದೀರ್ಘಕಾಲ ಬದುಕುವ ವಿಷಯದಲ್ಲಿ ಆಶಾಭಂಗ ಎನಿಸಿತು. ಆದರೆ ತಮ್ಮ ಕೈಲಾದಷ್ಟು ಪ್ರಯಾಣ ಮಾಡಿರುವುದಾಗಿಯೂ ಈಗ ಮುಂಬೈ ವೃಂದಾವನಗಳಿಗೆ ಹೋಗಲೇಬೇಕೆಂದು ಶ್ರೀಲ ಪ್ರಭುಪಾದರು ಹೇಳಿದರು. ಕೃಷ್ಣನಿಂದ ಸ್ಪಷ್ಟ ಸೂಚನೆ ಬರಲಿ ಎಂದು ಕಾಯುತ್ತಾ ಇನ್ನೂ ಕೆಲವು ದಿನ ಅಲ್ಲೇ ಕಾದರು. ಬೆಳಗಿನ ಹೊತ್ತು ದೇವಾಲಯಕ್ಕೆ ಹೋಗುವ ಕಾರ್ಯವನ್ನು ಪುನರಾರಂಭಿಸಿದರು. ಬ್ರಹ್ಮಾನಂದ ಸ್ವಾಮಿ ಆಫ್ರಿಕಾದಿಂದ ಬಂದಿದ್ದರು. 11 ವರ್ಷಗಳ ಹಿಂದೆ ತಮಗಾಗಿ ನರ್ತನ ಮಾಡಿದ್ದ ಭಾರೀ ತೂಕದ ಬ್ರಹ್ಮಾನಂದರು ಶ್ರೀಲ ಪ್ರಭುಪಾದರ ಪ್ರಥಮ ಶಿಷ್ಯ. ಗುರು ಮಹಾರಾಜರೆದುರಿಗೆ ನರ್ತನ ಮಾಡಿದುದನ್ನು ಸಂತೋಷದಿಂದ ಗಮನಿಸಿದರು. ಪರವಶತೆಯಿಂದ ಬ್ರಹ್ಮಾನಂದರು ಹಾರಿ ಹಾರಿ ಕುಣಿದಾಗ ಶ್ರೀಲ ಪ್ರಭುಪಾದರು ನಕ್ಕು ಚಪ್ಪಾಳೆ ಹೊಡೆದರು. ಅನಂತರ ಅವರು ದೇವರನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತಿದ್ದುದನ್ನು ಗಮನಿಸಿದ ತಮಾಲ ಕೃಷ್ಣರು ಶ್ರೀಲ ಪ್ರಭುಪಾದರು ದೇವರಲ್ಲಿ ಏನು ಬೇಡಿಕೊಂಡರೆಂಬುದನ್ನು ತಿಳಿಯ ಬಯಸಿದರು. ಪ್ರಭುಪಾದರು ಉತ್ತರಿಸಿದರು, ಶ್ರೀ ರಾಧಾ ರಾಸವಿಹಾರಿಯ ಸೇವೆಯಲ್ಲಿ ದಯವಿಟ್ಟು ನನ್ನನ್ನು ತೊಡಗಿಸಿ ಎಂದು ರಾಧಾ ಗೋಕುಲಾನಂದರನ್ನು ಬೇಡಿಕೊಳ್ಳುತ್ತಿದ್ದೆ. ಪ್ರಭುಪಾದರು ಭಾರತಕ್ಕೆ ಹಿಂದಿರುಗಲು ಬಯಸಿದ್ದರು ಮತ್ತು ಅವರ ಈ ಅಪೇಕ್ಷೆಯು ತಮ್ಮ ಸೇವಕರ ಅಪ್ಪಣೆಯನ್ನು ಪೂರೈಸುವುದೇ ಆಗಿತ್ತು. ವಿಮಾನ ನಿಲ್ದಾಣದಲ್ಲಿ ವಿಳಂಬವಾಯಿತು. ಕೀರ್ತನದ ಧ್ವನಿ ಸುರುಳಿಯನ್ನು ಕೇಳುತ್ತಿರಲಿ ಎಂದು ತಮಾಲ ಕೃಷ್ಣರು ಶ್ರೀಲ ಪ್ರಭುಪಾದರ ಕಿವಿಗಳಿಗೆ ಇಯರ್ಫೋನ್ಗಳನ್ನು ಹಾಕಿದರು. ಕೊನೆಗೆ ತಮ್ಮನ್ನು ಚಕ್ರ ಕುರ್ಚಿಯಲ್ಲಿ ಕುಳ್ಳಿರಿಸಿ ವಿಮಾನ ಹತ್ತಿಸುವ ತನಕ ಅದನ್ನು ಕೇಳುತ್ತಾ ತಲೆಯಾಡಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ತಮಾಲ ಕೃಷ್ಣರು ಪ್ರಭುಪಾದ್ರನ್ನು ತುಂಬಾ ಕಷ್ಟಪಟ್ಟು ಕರೆತಂದಿದ್ದಾರೆ ಎಂದು ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಅವರು ಮಾಡಿದುದು ಎಲ್ಲ ಸರಿಯಾಗಿದೆ, ಸುಮ್ಮನೆ ಸಾಯುವುದ್ರಲ್ಲಿ ಏನು ಸುಖವಿದೆ ಅಂತ ಪ್ರಭುಪಾದರಿಗೆ ಅನಿಸ್ತಿತ್ತು. ಇಲ್ಲಿಗೆ ಬರುವುದೇ ಒಳ್ಳೆಯದು ಅಂತ ಎನಿಸಿಕೊಂಡಿದ್ರು. ಕೃಷ್ಣ ಬಲರಾಮರು ನನ್ನನ್ನೀಗ ಕರೆದುಕೊಂಡು ಬರ್ತಾ ಇದ್ದಾರೆ. ಗೋಕುಲ ನಂದರ
ರಾಧಾ ಗೋಕುಲಾನಂದರ ತೆಕ್ಕೆಗೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ ಭಗವಾನ್ರು ಕೆಲವು ಹೊಸ ಗ್ರಂಥಗಳನ್ನು ಶ್ರೀಲ ಪ್ರಭುಪಾದರಿಗೆ ಕೊಡ್ತಾರೆ, ಅರ್ಪಿಸ್ತಾರೆ. ಭಗವದ್ಗೀತೆ ಗ್ರಂಥದ ಒಂದು ಇಟಾಲಿಯನ್ ಅವತರಣಿಕೆ ಅದು. ಅಂದ್ರೆ ಆ ಒಂದು ಮದ್ಭಾಗವತದ ಒಂದು ಫ್ರೆಂಚ್ ಅವತರಣಿಕೆಗೆ ಮತ್ತು ಡಚ್ ಭಾಷೆಯಲ್ಲಿ ಮುದ್ರಣಗೊಂಡಿದ್ದ ಇತರ ಗ್ರಂಥಗಳು ಯುರೋಪಿನಲ್ಲಿ ಒಟ್ಟು ಪುಸ್ತಕ ವಿತರಣೆ ಅದು ಅಮೆರಿಕದ ವಿತರಣೆಯ ಪ್ರಮಾಣವನ್ನು ಮೀರಿಸಿ ಹೋಯಿತು ಅಂತೇಳಿ ಭಗವಾನ್ರು ಹೇಳ್ತಾರೆ. ಆಗ ತಮಾಲ ಈ ಮಾತು ಕೇಳಿಸಿತ್ತ ನಿಂಗೆ ಅಂತೇಳಿ ಪ್ರಭುಪಾದರು ಕೇಳ್ತಾರೆ. ನನ್ನ ಬದುಕೇ ಇದು ಇಲ್ಲಿ ಬನ್ನಿ ಎಂದು ಕರೆದು ಭಗವಾನ್ರ ತಲೆಯನ್ನು ಅವರು ಈಸ್ತಾರೆ. ಅವರ ಕಣ್ಣುಗಳಿಂದ ನೀರು ಇಳಿತಾ ಇರ್ತಿತ್ತು. ನಿಮ್ಗೇನು ಸಮಸ್ಯೆಗಳು ಇರುವುದಿಲ್ಲ ಎಂದು ಭಗವಾನರಿಗೆ ಅವರು ಹೇಳಿದ್ರು. ಶ್ರೀಲ ಪ್ರಭುಪಾದರ ಪರವಾಗಿ ಕೆಲಸ ಮಾಡ್ತಿದ್ದ ಭಗವಾನರು ತುಂಬಾ ಕಠಿಣ ಪರಿಸ್ಥಿತಿಯಲ್ಲಿ ಎದುರಿಸ್ತಿದ್ರು. ಆದ್ರೆ ನಿಮ್ಗೇನು ಸಮಸ್ಯೆ ಇರುವುದಿಲ್ಲ ಅಂತ ಎಂದು ಶ್ರೀಲ ಪ್ರಭುಪಾದರು ಹೇಳಿರುವುದರಿಂದ ಅವರು ಧೈರ್ಯವಾಗಿ ಮುಂದುವರಿದರೆ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ಭಗವಾನ್ ಭಾವಿಸಿದ್ರು. ಭಕ್ತಿ ಸೇವೆಯಲ್ಲಿ ತೊಡಗಿರುವ ತನಕ ಯಾವ ಸಮಸ್ಯೆಯೂ ಇರುವುದಿಲ್ಲ ಎಂದು ಶ್ರೀಲ ಪ್ರಭುಪಾದರು ಭಗವಾನರಿಗೆ ಇನ್ನೇನು ಹೇಳಬೇಕಾಗಿ ಇರಲಿಲ್ಲ. ಪ್ರಭುಪಾದರ ಆಜ್ಞೆಯೇ ಅವರ ಆತ್ಮ ಮತ್ತು ಹೃದಯ ಆಗಿತ್ತು. ಈಗಲಂತೂ ಆ ಆಜ್ಞೆ ಮತ್ತು ಶ್ರೀಲ ಪ್ರಭುಪಾದರ ಪ್ರೀತಿ ಆಳವಾಗಿ ಭಗವಾನರ ಹೃದಯವನ್ನು ಹೊಕ್ಕಿಬಿಟ್ಟಿತ್ತು. ಎಂದಿನಂತೆ ಟೀಕೆ ಸಲಹೆಗಳು ಇಲ್ಲದೆ ಪ್ರೀತಿ ಆಳವಾಗಿ ಭಗವಾನರ ಹೃದಯವನ್ನು ಹೊಕ್ಕಿತ್ತು. ಈಗ ಸಲಹೆಗಳು ಎಲ್ಲ ಇಲ್ಲದೆ ಶ್ರೀಲ ಪ್ರಭುಪಾದರು ಈಗ ವಂದನೆ ಮೆಚ್ಚುಗೆಗಳನ್ನು ಸೂಸುವ ಲಹರಿಯಲ್ಲಿ ಅವರು ಇದ್ರು. ಅವರಿಗೆ ಬೇಕಾದದ್ದು ಭಕ್ತರ ಮಧ್ಯೆ ಇರುವುದು ಮತ್ತೆ ಆ ಭಕ್ತರನ್ನು ಉತ್ತೇಜಿಸುವುದು ಅಷ್ಟೇ. ಪುಸ್ತಕಗಳನ್ನು ಪ್ರಕಟಿಸಿ ಅಂತ ಪ್ರಭುಪಾದರು ಹೇಳ್ತಾರೆ. ಈ ಗ್ರಂಥಗಳೆಲ್ಲ ನಮ್ಮ ಗುರು ಮಹಾರಾಜರ ಕೃಪೆಯಿಂದ ಅದು ಬಂದಿದೆ. ಶೇಕ್ಸ್ಪಿಯರ್, ಮಿಲ್ಟನ್, ಡೆಕ್ಷನ್, ಆ ವಿಶ್ವದ ಯಾವ ಲೇಖಕನೂ ಇಷ್ಟೊಂದು ಗ್ರಂಥವನ್ನು ಪ್ರಕಟಿಸಿಲ್ಲ. ಅವರ ಗ್ರಂಥಗಳನ್ನು ಇಷ್ಟು ವ್ಯಾಪಕವಾಗಿ ಓದಿ ಮೆಚ್ಚಿರುವುದು ಕೂಡ ಇಲ್ಲ. ಬೆಳಿಗ್ಗೆ ಶ್ರೀಲ ಪ್ರಭುಪಾದರು ದೇವಾಲಯಕ್ಕೆ ಬಂದಾಗ ಎಲ್ಲ ಭಕ್ತರು ಅವರೊಂದಿಗೆ ಇರ್ಲಿಕ್ಕೆ ಸಾಧ್ಯವಾಯಿತು. ಇಲ್ಲಿರುವ ಭಕ್ತರೆಲ್ಲ ವೈಕುಂಠದ ಜನ ಪ್ರಭುಪಾದರು ಎಂದರು. ಚೆನ್ನಾಗಿ ಕಾಣ್ತಾರೆ, ಒಳ್ಳೆಯ ವೇಷ ಧರಿಸಿದ್ದಾರೆ. ಗೋಕುಲಾನಂದನಂತೂ ತುಂಬಾ ಸುಂದರ ಕಾಣ್ತಾ ಇದ್ದಾನೆ. ಈ ಭಕ್ತರ ನಡುವೆ ಗೋಕುಲಾನಂದನನ್ನು ನೋಡುತ್ತಾ ಆ ಸ್ಥಿತಿಯಲ್ಲಿ ಸಾವು ಬಂದ್ರೆ ನನಗೆ ತುಂಬಾ ಆನಂದ ಅಂತ ಹೇಳ್ತಾರೆ. ಕಪ್ಪು ಕನ್ನಡದಲ್ಲಿ ಹೊಸದಾಗಿ ಇಸ್ತ್ರಿ ಮಾಡಿದ ರೇಷ್ಮೆ ಧೋತಿ ಕುರ್ತಗಳಲ್ಲಿ ಹಣೆಯಲ್ಲಿ ಧರಿಸಿದ ವೈಷ್ಣವ ತಿಲಕದಲ್ಲಿ ಶ್ರೀಲ ಪ್ರಭುಪಾದರು ಭಕ್ತರ ಕಣ್ಣಿಗೆ ಅದ್ಭುತವಾಗಿ ಕಾಣಿಸಿತು. ಸದೃಢ ಶಿಷ್ಯರು ಇಬ್ಬರು ಎಚ್ಚರಿಕೆಯಿಂದ ಒತ್ತು ತಂದು ಅವರನ್ನು ಪಲ್ಲಕ್ಕಿಯಲ್ಲಿ ಎಳೆದು ಬಂದು ವ್ಯಾಸಾಸನದಲ್ಲಿ ಕುಳಿತ ನಂತರ ಭಕ್ತರ ನಾಮ ಸಂಕೀರ್ತನೆಯನ್ನು ಅವರು ನೋಡ್ತಾರೆ. ಅವರು ಮಾತನಾಡುತ್ತಿದ್ದದ್ದೇ ಅಪರೂಪವಾಗಿರುವುದರಿಂದ ಕೀರ್ತನ ಮತ್ತೆ ಮೌನ ಮೆಚ್ಚುಗೆಗಳ ಬಗ್ಗೆ ಮುಖ್ಯವಾಗಿ ಅಲ್ಲಿ ವಿನಿಮಯಗೊಳ್ತಿದ್ದವು. ಹೊರಗಣ್ಣಿಗೆ ಅವರು ಕೀರ್ತನೆಯನ್ನು ಮೆಚ್ಚಿದರೆಂದು ಸೂಚನೆಯನ್ನು ಇರುತ್ತಿರಲಿಲ್ಲ. ಆದ್ರೆ ಅವರ ಕಪ್ಪು ಗಾಜಗಳ ಹಿಂದೆ ಕಣ್ಣಂಚಿನಲ್ಲಿ ನೀರು ಸುರಿದು ಕೆನ್ನೆ ಒದ್ದೆ ಆಗ್ತಿತ್ತು. ಹತ್ತಿರ ನಿಂತು ನರ್ತನ ಮಾಡುತ್ತಿದ್ದವರಿಗೆಲ್ಲ ಅದೆಲ್ಲ ಕಾಣಿಸ್ತಿತ್ತು. ಶ್ರೀಲ ಪ್ರಭುಪಾದರು ತಮ್ಮೊಂದಿಗೆ ಇರಬಯಸ್ತಾರೆ ಅಂತ ಹೇಳಿ ತಿಳಿದ ಸಂತಸದಲ್ಲಿ ಭಕ್ತರು ನರ್ತಿಸ್ತಾರೆ, ಕೀರ್ತನೆ ಮಾಡ್ತಾ ಇರ್ತಾರೆ. ಶ್ರೀಲ ಪ್ರಭುಪಾದರು ಆತ್ಮ ತೃಪ್ತಿಯುಳ್ಳ ಶುದ್ಧ ಭಕ್ತರು ಆಗಿದ್ರು. ತಮ್ಮ ಶಿಷ್ಯರು ಪ್ರೀತಿ ತೋರಿದಾಗ ತುಂಬಾ ಉತ್ತೇಜಿತರಾಗುತ್ತಿದ್ದಾರೆಂದು ಶಿಷ್ಯರಿಗೆಲ್ಲ ಅದು ಮೊದಲೇ ತಿಳಿದಿತ್ತು. ತಮ್ಮ ಆಜ್ಞೆಯಂತೆ ಶಿಷ್ಯರು ಕೃಷ್ಣ ಸ್ಥಿತಿಯಲ್ಲಿ ಮೈಮರೆಯುವಷ್ಟು ಉತ್ಸಾಹ ತೋರಿದುದನ್ನು ಕಂಡಾಗ ಇನ್ನೂ ಹೆಚ್ಚು ಕಾಲ ಬದುಕಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗ್ಲಿಕ್ಕೆ ಪ್ರಭುಪಾದರಿಗೆ ಸ್ಫೂರ್ತಿಯು ಅಲ್ಲಿ ಬರ್ತಿತ್ತು. ರಾಧಾ ಗೋಕುಲಾನಂದರು ವಿಶೇಷವಾಗಿ ಶ್ರೀಲ ಪ್ರಭುಪಾದರನ್ನೇ ನೋಡುತ್ತಿದ್ದಂತೆ ಪ್ರಭುಪಾದರು ರಾಧಾ ಗೋಕುಲಾನಂದರ ಕಡೆಗೆ ವಿಶೇಷವಾಗಿ ನೋಡುತ್ತಿದ್ದಂತೆ ಭಕ್ತರಿಗೆ ಭಾಸವಾಗ್ತದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೃಷ್ಣ ಮತ್ತೆ ಅವನ ಶುದ್ಧ ಭಕ್ತ ಪ್ರಭುಪಾದರಿಬ್ಬರನ್ನು ತಾವು ನೇರವಾಗಿ ನೋಡ್ತಾ ಇದ್ದೇವೆ ಎಂಬ ಭಾವನೆ ಹಲವರಿಗೆ ಬರ್ತದೆ. ದೇವಾಲಯದ ಕೋಣೆಗಳಲ್ಲಿ ತಮ್ಮೊಂದಿಗೆ ಇರಲು ಬಂದಿದ್ದ ಶ್ರೀಲ ಪ್ರಭುಪಾದರು ತಮಗೆ ದಯಪಾಲಿಸುತ್ತಿರುವುದಕ್ಕಿಂತ ಹೆಚ್ಚಿನ ಪ್ರದರ್ಶನಕ್ಕಾಗ್ಲಿ ಮಾತುಗಳಿಗಾಗ್ಲಿ ಎಡೆ ಇಲ್ಲ ಅಂತೇಳಿ ಅವರಿಗೆ ಅನಿಸ್ತದೆ. ಪ್ರತಿದಿನ ಬೆಳಿಗ್ಗೆ ಕೀರ್ತನೆಗಳು ಉತ್ಸಾಹದಿಂದ ಸಾಗುತ್ತಿತ್ತು. ಭಕ್ತರು ಗುರು ಪೂಜೆಯ ಹಾಡನ್ನು ಮಾತ್ರ ಹೇಳಬಾರದೆಂದು, ಹಾಗೆ ಮಾಡಿದ್ರೆ ಶ್ರೀಲ ಪ್ರಭುಪಾದರಿಗೆ ಭಾವನೆಗಳು ಉಕ್ಕಿ ಹರಿಯಬಹುದೆಂದು ತಮಾಲ ಕೃಷ್ಣರು ಹೇಳಿದ್ರಿಂದ ಅವರೆಲ್ಲ ಈ ಪಂಚತತ್ವ ಮಹಾಂತ್ರವನ್ನು ಹರೇ ಕೃಷ್ಣ ಮಂತ್ರವನ್ನು ಹೇಳ್ತಿದ್ರು.
ಅರ್ಧ ಗಂಟೆಯ ನಂತರ ಹಾಡು ಮತ್ತು ಸಂಕೀರ್ತನಗಳೆಲ್ಲ ಮುಂದುವರಿಯುತ್ತಿದ್ದಂತೆಲ್ಲ ಶ್ರೀಲ ಪ್ರಭುಪಾದರು ಆಗಾಗ ತಮ್ಮ ಹೆಬ್ಬೆರಳುಗಳನ್ನು ತಟ್ಟುತ್ತಿದ್ರು. ಅವರ ದೇಹವನ್ನು ಸ್ವಲ್ಪ ಕುಲುಕಿಸಿದ್ರು ಕೂಡ ಕೀರ್ತನೆಯ ತೀವ್ರತೆ ಹುಕ್ಕುತ್ತಿತ್ತು. ನಂತರ ಒಂದು ಬೆರಳನ್ನು ಎತ್ತಿ ಶ್ರೀಲ ಪ್ರಭುಪಾದರು ಕೋಣೆಯಲ್ಲಿ ಇಡೀ ಭಕ್ತ ವೃಂದವು ಮೈ ಮರೆತು ಕುಣಿದಾಡುವಂತೆ ಮಾಡಿಬಿಡ್ತಾರೆ. ಹರೇ ಕೃಷ್ಣ ಮಂತ್ರವನ್ನು ಕೀರ್ತಿಸುತ್ತಾ ಕುಣಿಯುತ್ತಾ ಶ್ರೀಲ ಪ್ರಭುಪಾದರ ಆರೋಗ್ಯ ಭಾಗ್ಯವನ್ನು ಪ್ರಾರ್ಥಿಸುತ್ತಿದ್ದೇವೆ ಎಂಬ ಭಾವನೆ ಅದು ಹೇಗೂ ಎಲ್ಲಾ ಭಕ್ತರ ಮನಸ್ಸಿನಲ್ಲಿ ಕೂಡ ಮೂಡಿ ಬರ್ತದೆ. ಶ್ರೀಲ ಪ್ರಭುಪಾದರು ಅಲುಗಾಡದೆ ಕುಳಿತುಕೊಳ್ತಾರೆ. ಆದರೆ ಭಕ್ತರಿಗೆ ಅವರ ಆಸೆಗಳು ತಿಳಿದಿದ್ದು ಭಕ್ತರೆಲ್ಲ ಅನೇಕರು ಬಹುಮಟ್ಟಿಗೆ ತೂಗು ದೀಪಕ್ಕೆ ತಾಕುವಂತೆ ಹಲವಾರು ಅಡಿ ಮೇಲಕ್ಕೆ ಜಿಗಿದು ನರ್ತಿಸಲಾರಂಭಿಸ್ತಾರೆ. 1 ಗಂಟೆಯವರೆಗೆ ಕೀರ್ತನೆ ಭವ್ಯ ದೃಶ್ಯ ಮುಗಿದ ಆನಂತರ ಪಲ್ಲಕ್ಕಿಯನ್ನು ತಲೆಯಲ್ಲಿ ಹೊತ್ತು ಭಕ್ತರು ಶ್ರೀಲ ಪ್ರಭುಪಾದರನ್ನು ಅವರ ಮಹಡಿ ಕೋಣೆಗೆ ಮತ್ತೆ ಕರೆದೊಯ್ತಾರೆ. ಅಮೆರಿಕಕ್ಕೆ ಬರಬೇಕೆಂದು ಹಲವಾರು ಆಹ್ವಾನಗಳು ಶ್ರೀಲ ಪ್ರಭುಪಾದರಿಗೆ ಬಂದಂತೆಲ್ಲ ಲಂಡನ್ನಿಗೆ ಭಕ್ತರಿಗೆ ತಳಮಳ ಹೆಚ್ಚಿದೆ. ಅವರನ್ನು ನೋಡುವುದು ಇದು ಕೊನೆಯ ಬಾರಿ ಎಂದು ಯೋಚಿಸಿದ್ದ ಅವರೆಲ್ಲ ಶ್ರೀಲ ಪ್ರಭುಪಾದರು ಸದಾ ತಮ್ಮ ಬಳಿಯೇ ಇರಲಿ ಅಂತ ಹೇಳಿ ಆಶಿಸ್ತಾರೆ. ನಂಬಲ ಸಾಧ್ಯವೆನಿಸುವಷ್ಟು ಪುಸ್ತಕಗಳನ್ನು ಮಾರಿದ್ರೆ ಶ್ರೀಲ ಪ್ರಭುಪಾದರು ಇನ್ನೂ ಹೆಚ್ಚು ಕಾಲ ಬದುಕುವರೆಂದು, ತಮ್ಮ ಭಕ್ತಿ ವೇದಾಂತ ಮಂದಿರದಲ್ಲಿ ನಿಡುಗಾಲ ಉಳಿಯುವರೆಂದು ಅವರೆಲ್ಲ ಭಾವಿಸ್ತಾರೆ. ಶ್ರೀಲ ಪ್ರಭುಪಾದರು ಎಲ್ಲಾ ದೇವಾಲಯಗಳನ್ನು ಬಿಟ್ಟು ತಮ್ಮ ದೇವಾಲಯವನ್ನೇ ಆರಿಸಿಕೊಂಡಿದ್ದುದರಿಂದ ತಮ್ಮ ಭಾಗ್ಯ ಹೆಚ್ಚಿನದು ಅಂತೇಳಿ ಅವರು ಮಾತನಾಡಿಕೊಳ್ತಾರೆ. ರಾಧಾ ಲಂಡನ್ನೀಶ್ವರ ಮತ್ತು ರಾಧಾ ಗೋಕುಲಾನಂದರು ಶ್ರೀಲ ಪ್ರಭುಪಾದರ ನೆಚ್ಚಿನ ದೈವಗಳೆಂದು ಅವರೆಲ್ಲ ತೀರ್ಮಾನಿಸಿದರು. ಕೀರ್ತನ ನರ್ತನಗಳನ್ನು ಬಿಟ್ಟು ಶ್ರೀಲ ಪ್ರಭುಪಾದರಿಗೆ ಬೇರಾವ ಸೇವೆ ಮಾಡಲು ಕೂಡ ಸಾಧ್ಯ ಇರಲಿಲ್ಲ. ಅವರು ತಮ್ಮ ಬಳಿಯೇ ಇರುವಂತೆ ಬೇರೇನು ಮಾಡಲಾಗುವುದಿಲ್ಲ ಎಂಬುದು ಅವರಿಗೆ ಗೊತ್ತಿತ್ತು. ಈ ಕೊರತೆ ಅವರನ್ನು ನಿಸ್ಸಹಾಯಕರನ್ನಾಗಿ ಮಾಡ್ತದೆ. ತಮ್ಮೆಲ್ಲ ಪ್ರಯತ್ನಗಳ ಆಚೆ ಎಲ್ಲವೂ ಕೃಷ್ಣನ ಇಚ್ಛೆ ಅಂತೇಳಿ ಎನಿಸಿಕೊಳ್ತಾರೆ. ಭಾರತದ ಬಗ್ಗೆ ಯೋಚಿಸಿದಾಗಲೆಲ್ಲ ತುಂಬಾ ಕಳವಳವಾಗುತ್ತದೆ ಎಂದು ಅಲ್ಲಿಗೆ ಹೋಗಲು ತಮಗೆ ಮನಸ್ಸಿಲ್ಲವೆಂದು ಶ್ರೀಲ ಪ್ರಭುಪಾದರು ತಮ್ಮ ಕಾರ್ಯದರ್ಶಿಯೊಂದಿಗೆ ಹೇಳ್ಕೊಳ್ತಾರೆ. ಭಾರತದಲ್ಲಿ ನಾನು ಏನೇನು ಯೋಜನೆ ಹಾಕಿದ್ರು ಕೂಡ ಭಾರತ ಸರ್ಕಾರ ಸುಮ್ಮನೆ ಅದನ್ನು ಮುಂದೆ ತೊಡರುಗಾಲ ಹಾಕ್ತಾ ಇರ್ತದೆ. ಅದು ಪ್ರಭುಪಾದರು ಹೇಳ್ತಾರೆ, ನನ್ನ ಮೆದುಳಿಗೆ ಅದು ತುಂಬಾ ಕೆಲಸ ಕೊಡ್ತದೆ ಅಂತ ಹೇಳಿ. ಭಾರತವು ನನ್ನ ಸಂಸ್ಕೃತಿಯನ್ನು ಭಾರತದ ಸಂಸ್ಕೃತಿಯನ್ನೇ ಕಳೆದುಕೊಂಡಿದೆ ಅಂತ ಹೇಳ್ತಾರೆ. ಈಗ ಎಲ್ಲರೂ ತಾನೇ ದೇವರು ಎಂದು ತಿಳಿದಿದ್ದಾರೆ. ಭಕ್ತಿಯಾಗ್ಲಿ ಭಗವದ್ಗೀತೆಯ ನೀತಿಯಾಗ್ಲಿ ಅವರಿಗೆ ಅದು ತಿಳಿಯದು. ಲೋಕಸಭೆಯ ಸದಸ್ಯರಿಂದ ಹಿಡಿದು ಆದಿಯ ಶ್ರೀ ಸಾಮಾನ್ಯರವರೆಗೆ ಎಲ್ಲರೂ ನಾನು ಅಮೆರಿಕದ ಗೂಢಚಾರರನ್ನು CIO ಅಂತ ಹೇಳಿ ಅವರನ್ನು ಕರೆತಂದಿದ್ದೇನೆ ಅಂತೇಳಿ ಸಂದೇಹ ಪಡ್ತಿದ್ದಾರೆ. ಅಂತಹ ತಪ್ಪನ್ನು ಅವರು ಮಾಡಿದ್ದಾರೆ ಅಂತ ಹೇಳಿದ್ರು. ಲಂಡನ್ನಿಗೆ ಬಂದಿದ್ದರಿಂದ ಹಿಂದೆಂದಿಗಿಂತ ಹೆಚ್ಚಾಗಿ ಅವರು ತಮ್ಮ ಭಾವನೆಗಳನ್ನು ಪ್ರಕಟಿಸತೊಡಗಿದ್ರು. ಹಿಂದೆ ಭಾವನೆಗಳನ್ನು ಹತ್ತಿಕ್ಕಿಕೊಳ್ಳುತ್ತಿದ್ರೆ ಈಗ ಹಾಗೆ ಅವರು ಹತ್ತಿಕ್ಕಿಕೊಳ್ಳುತ್ತಿರ್ಲಿಲ್ಲ. ಸಂತೋಷ ಅತಿರೇಕದಲ್ಲಿ ಅವರು ಅಳುತ್ತಿದ್ರು. ಶ್ರೀಕೃಷ್ಣ ಪ್ರೇಮವು ಹೆಪ್ಪುಗಟ್ಟಿದ್ರಿಂದ ಕೀರ್ತನೆ ಕೇಳುವಾಗ, ಶ್ರೀಮೂರ್ತಿಗಳನ್ನು ನೋಡುವಾಗ, ಭಕ್ತನೊಬ್ಬನ ಸೇವೆಯ ವರದಿ ಕೇಳಿದಾಗ ಅವರಿಗೆ ಅಳು ಬರುವಂತ ಆಗ್ತಿತ್ತು. ಕೆನ್ನೆಗಳಿಂದ ನೀರು ಇಳಿದು ಬರ್ತಿತ್ತು. ಅವರ ಮುಖಲಕ್ಷಣ ಸುಂದರಗೊಳ್ತಿತ್ತು. ಉಳಿದ ಸಮಯದಲ್ಲಿ ಎಲ್ಲ ಎಂಬ ದೀರ್ಘ ಉದ್ಗಾರವನ್ನು ತೆಗೆತಿದ್ರು. ಈ ಉದ್ಗಾರವು ಅವರ ಭಗವತ್ ಪ್ರೇಮದ ಉನ್ಮಾದದಿಂದ, ಕೃಷ್ಣ ಪ್ರಜ್ಞೆಯ ಸಂವೇದನೆಯಿಂದ ಬರ್ತಿದ್ದದೇ ಹೊರತು ನಾನೀಗ ಚೆನ್ನಾಗಿದ್ದೇನೆ ಎಂದು ಅವರೇ ಹೇಳುತ್ತಿದ್ದರಿಂದ ಅವರ ದೈಹಿಕ ಯಾತನೆಯ ಪರಿಣಾಮವಾಗಿ ಅಲ್ಲ. ಕೆಲವು ದಿನಗಳಾದ ಮೇಲೆ ಶ್ರೀಲ ಪ್ರಭುಪಾದರ ಅಮೆರಿಕನ್ ರೆಸಿಡೆನ್ಸಿಯ ಬಗೆಗೆ ಒಂದು ಒಳ್ಳೆಯ ವರದಿ ಬರ್ತದೆ. ಗತಿಸಿದ ರೆಸಿಡೆನ್ಸಿಯನ್ನು ಪುನರ್ನವೀಕರಿಸುವುದಕ್ಕೆ ಏನು ಕಷ್ಟವಾಗ್ಲಿಲ್ಲ ಎಂದು ವಾಷಿಂಗ್ಟನ್ DC ಹೋಗಿದ್ದ ಬಲವಂತ ಅವರು ದೂರವಾಣಿಯಲ್ಲಿ ಮಾತನಾಡ್ತಾರೆ. ಹೇಳಿದ್ರು, ಬಲವಂತರು ಸಂಪರ್ಕಿಸಿದ ಎಲ್ಲಾ ಅಧಿಕಾರಿಗಳು ಕೂಡ ತುಂಬಾ ಒಳ್ಳೆಯ ಸ್ನೇಹಿತರಾಗಿ ನಡೆದುಕೊಂಡು ಶ್ರೀಲ ಪ್ರಭುಪಾದರನ್ನು ಅಮೆರಿಕಕ್ಕೆ ಕರೀತಾರೆ. ಅವರು ಚಾಪೆಯ ಮೇಲೆ ಕುಳಿತಿದ್ದ ಸಂದರ್ಭದಲ್ಲಿ ಅವರ ಕೃಷ್ಣದೇವವನ್ನು ಉಪೇಂದ್ರರು ಒತ್ತುತ್ತಿದ್ದಾಗ ಕಮಲಕೃಷ್ಣರು ಈ ಸುದ್ದಿಯನ್ನು ತಿಳಿಸ್ತಾರೆ. ಅಮೆರಿಕ ನನಗೆ ಹಣ, ಜನ ಮತ್ತು ಎಲ್ಲವನ್ನು ಕೊಟ್ಟು ಎಷ್ಟೊಂದು ಉಪಕರಿಸಿದೆ. ಇದು ನನ್ನ ದೇಶ ಎನ್ನಲು ನನಗೆ ಯಾವುದೇ ಸ್ಥಾನ ಇಲ್ಲ. ಆದ್ರೆ ಅವರೆಲ್ಲ ನನಗೆ ಅಷ್ಟೊಂದು ಸೌಲಭ್ಯ ಒದಗಿಸಿರುವಾಗ ಆ ದೇಶದವರ ಋಣ
ತೀರಿಸುವುದನ್ನು ನಾನು ಮರೆಯಲಾರೆ. ಅವರು ಸುಖವಾಗಿರಲಿ, ಅವರ ಮೂಲಕ ಸಮಸ್ತ ವಿಶ್ವ ಕೂಡ ಸುಖವಾಗಿರಲಿ ಅಂತ ಹೇಳ್ತಾರೆ. ಇಂಗ್ಲೆಂಡಿಗೆ ಬಂದ 2 ವಾರಗಳಲ್ಲಿ ಬರುವ ಜನ್ಮಾಷ್ಟಮಿಯ ಅನಂತರ, ಅಂದ್ರೆ ಸೆಪ್ಟೆಂಬರ್ 6ರ ಅನಂತರ ಸ್ವಲ್ಪ ಕಾಲದಲ್ಲೇ ಶ್ರೀಲ ಪ್ರಭುಪಾದರು ಅಮೆರಿಕಕ್ಕೆ ಹೋಗಲು ಅಲ್ಲಿ ಕಾಯ್ತಾ ಇರ್ತಾರೆ. ಎಲ್ಲವನ್ನು ಚೊಕ್ಕವಾಗಿ ನಿರ್ವಹಿಸುವಂತೆ ಸಹಾಯ ಮಾಡಲು ನಾನು ಇನ್ನಷ್ಟು ಕಾಲ ಬದುಕಬೇಕು ಅಂತ ಹೇಳ್ತಾರೆ. ತಮಾಲ ಕೃಷ್ಣರು ಕೇಳಿದ್ರು, ಭಕ್ತರ ಜೊತೆ ಇದ್ದು ಅವರನ್ನು ಉರಿದುಂಬಿಸುವುದರ ಮೂಲಕ ಈ ಕೆಲಸ ಮಾಡುತ್ತೀರಾ ಅಥವಾ ವಿಶಿಷ್ಟವಾದ ಏನಾದ್ರೂ ಕಾರ್ಯ ಯೋಜನೆ ಇದೆಯೋ ಅಂತ ಕೇಳ್ತಾರೆ. ಆಗ ಹೌದು, ವಿಶಿಷ್ಟ ಕಾರ್ಯ ಯೋಜನೆ ಇದೆ ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ನಾನು ವರ್ಣಾಶ್ರಮವನ್ನು ಪರಿಚಯಿಸಬೇಕು. ನಮ್ಮ ಪೆನ್ಸಿಲ್ವೇನಿಯಾ ಫಾರಂನಲ್ಲಿ ಆಹಾರದ ಮುಖ್ಯ ಸಮಸ್ಯೆ ಪರಿಹಾರವಾಗಿದೆ. ಪೂರ್ವ ಯುರೋಪಿನಿಂದ ಬಂದ ಘನಶ್ಯಾಮರ ಪತ್ರಗಳು ಶ್ರೀಲ ಪ್ರಭುಪಾದರಿಗೆ ಹಿಗ್ಗಿನ ಮೇಲೆ ಹಿಗ್ಗು ತರ್ತಿದ್ದವು. ಆದ್ದರಿಂದ ಘನಶ್ಯಾಮರು ಇಂಗ್ಲೆಂಡಿಗೆ ಬಂದಾಗ ತಮಾಲ ಕೃಷ್ಣರು ಅವರನ್ನು ಶ್ರೀಲ ಪ್ರಭುಪಾದರ ಸಮ್ಮುಖಕ್ಕೆ ಕರೆತರ್ತಾರೆ. ಹತ್ತಿರ ಕರೆದು ಪ್ರಭುಪಾದರವರು ತಲೆ ನೇವರಿಸುತ್ತಾ, ಇದು ಪರಂಪರೆಯ ಪದ್ಧತಿ ಅಂತಾರೆ. ಗುರು ಮಹಾರಾಜರು ನನ್ನನ್ನು ಮುಂದೆ ನುಗ್ಗಿಸಿದ್ರು, ನಾನು ನಿಮ್ಮನ್ನೆಲ್ಲ ನುಗ್ಗಿಸ್ತಾ ಇದ್ದೇನೆ, ನೀವು ಇತರರನ್ನು ಮುಂದೆ ನುಗ್ಗಿಸ್ತೀರಿ, ಇದು ಟ್ರೈನಿನ ಹಾಗೆ ಎಂದರು. ಮರುದಿನ ತಮಾಲ ಕೃಷ್ಣರ ಕೋರಿಕೆಯಂತೆ ಘನಶ್ಯಾಮರು ಇತ್ತೀಚಿನ ದೀರ್ಘ ವರದಿಯನ್ನು ಶ್ರೀಲ ಪ್ರಭುಪಾದರ ಮುಂದೆ ಓದ್ತಾರೆ. ಅಲ್ಲಿ ಪ್ರಚಾರ ಕಾರ್ಯದಲ್ಲಿ ಕೆಲವು ತೊಡಕುಗಳನ್ನು ವಿವರಿಸಿ ಅವುಗಳನ್ನು ಹೇಗೆ ನಿಭಾಯಿಸುತ್ತಿದ್ದೇನೆಂಬುದನ್ನು ಕೂಡ ತಿಳಿಸ್ತಾರೆ. ಆದ್ರೆ ಆಗ ಪ್ರಭುಪಾದರ ಲಹರಿ ಬೇರೆಯಾಗಿತ್ತು. ಎಲ್ಲಾ ಕೀರ್ತಿಯು ಕೃಷ್ಣನಿಗೆ ಸೇರಿತು ಎಂದು ಶಿಷ್ಯರಿಗೆ ಅವರು ನೆನಪು ಮಾಡಿಕೊಡ್ತಾರೆ. ಉತ್ತರ ಮತ್ತು ಪೂರ್ವ ಯುರೋಪ್ಗಳ GBC ಕಾರ್ಯದರ್ಶಿಗಳಾದ ಹರಿಕೇಶ ಸ್ವಾಮಿಗಳು ಬಂದಾಗ ಪ್ರಭುಪಾದರ ಕೋಣೆಗೆ ಬಂದವರು ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾರೆ. ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ಶ್ರೀಲ ಪ್ರಭುಪಾದರು ಕೈ ಚಾಚಿ ಅವರಿಗೆ ಹರಿಕೇಶ ಸ್ವಾಮಿಗಳ ತಲೆಯನ್ನು ಸವರಿದಾಗ ಹರಿಕೇಶರು ಅಲ್ಲಿ ಅಳಲಾರಂಭಿಸಿದರು. ಯುರೋಪಿಯನ್ ಭಾಷೆಗಳಲ್ಲಿ ಶ್ರೀಲ ಪ್ರಭುಪಾದರ ಕೃತಿಗಳನ್ನೆಲ್ಲ ಪ್ರಕಟಿಸುವ ಸಲುವಾಗಿ ತಾವು ಒಂದು ಮುದ್ರಣಾಲಯವನ್ನು ಸ್ವಂತವಾಗಿ ತೆರೆಯಲಿರುವುದಾಗಿ ಹರಿಕೇಶ ಸ್ವಾಮಿ ಹೇಳ್ತಾರೆ. ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಪ್ರಭುಪಾದರು. ತನ್ನ ಜಮೀನನ್ನು ಮಗ ಚೆನ್ನಾಗಿ ನಿರ್ವಹಿಸಲಿ ಎಂದು ತಂದೆ ಬಯಸುವುದಿಲ್ಲವೇ, ಹಾಗೆ ನಾನು ಹಾಗೆ ಜಾಗ ಹುಡುಕಿ ಪುಸ್ತಕಗಳನ್ನು ಮುದ್ರಿಸಿ. ಹರಿಕೇಶ ಸ್ವಾಮಿ ಮಹಾರಾಜರು ಜರ್ಮನಿಯಿಂದ ಅನೇಕ ಪುಸ್ತಕಗಳನ್ನು ಮಾರಾಟಗಾರರನ್ನೆಲ್ಲ ಕರೆತಂದಿದ್ರು. ಅವರೆಲ್ಲ ಖಾಸಗಿಯಾಗಿ ಶ್ರೀಲ ಪ್ರಭುಪಾದರನ್ನು ಭೇಟಿಯಾಗುವ ಅವಕಾಶವನ್ನು ಹರಿಕೇಶ ಸ್ವಾಮಿ ಕಲ್ಪಿಸ್ತಾರೆ. ಶ್ರೀಲ ಪ್ರಭುಪಾದರನ್ನು ನೋಡಿರದಿದ್ದ ಆ ಜನ ಆ ಅಮೃತ ಮುಹೂರ್ತವನ್ನು ಮೆಚ್ಚುತ್ತಾ ಅವರ ಕೋಣೆಯಲ್ಲಿ ಕುಳಿತುಕೊಳ್ತಾರೆ. ಶ್ರೀಲ ಪ್ರಭುಪಾದರು ಯಾರೇ ದೇಖಾ ತಾರೇ ಕಹಾ ಕೃಷ್ಣ ಉಪದೇಶ ಎಂಬ ಮಾತನ್ನು ಉದ್ಧರಿಸ್ತಾರೆ. ಅಂದ್ರೆ ಈ ಕೃಷ್ಣ ಉಪದೇಶ ಯಾವುದು ಅಂತೇಳಿ ಒಬ್ಬರ ಹತ್ರ ಕೇಳ್ತಾರೆ. ಮೊದಲು ಯಾರು ಉತ್ತರಿಸಲಿಲ್ಲ. ಆಗ ಒಬ್ಬ ಹುಡುಗ ಹೇಳ್ತಾನೆ, ಎಲ್ಲಾ ಕಡೆ ಇದನ್ನು ಪ್ರಚಾರ ಮಾಡ್ಬೇಕು ಅಂತೇಳಿ. ಅಲ್ಲಿ ಆಗ ಪ್ರಭುಪಾದರು ಹೇಳ್ತಾರೆ, ಅಲ್ಲ, ನಾನ್ ಕೇಳಿದ್ದು ಕೃಷ್ಣ ಉಪದೇಶ ಯಾವುದು ಅಂತೇಳಿ. ಮತ್ತೆ ಮೌನ ಆಗ್ತದೆ. ಆಗ ಇನ್ನೊಬ್ಬ ಹುಡುಗ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ವ್ರಜ. ಅದನ್ನು ಒಪ್ಪಿದ್ದಾರೆ ಶ್ರೀಲ ಪ್ರಭುಪಾದರು. ಕೃಷ್ಣನಿಗೆ ಶರಣಾಗುವುದರಿಂದ ಅದರ ಬಗೆಗೆ ಸ್ವಲ್ಪ ಹೊತ್ತು ಮಾತನಾಡ್ತಾರೆ. ಇದರ ಪ್ರಶಂಸ ಸಂದರ್ಭವೆಂದು ಅರಿತ ತಮಾಲ ಕೃಷ್ಣರು ಆಗ ತಾನೇ ಅವರು ಲಾಸ್ ಏಂಜಲೀಸ್ನಿಂದ ಬಂದಿದ್ದ ವರ್ಣ ಭಾವಚಿತ್ರಗಳನ್ನು ಪ್ರದರ್ಶಿಸುವುದು. ಅದು ಈಚಿನ ಲಾಸ್ ಏಂಜಲೀಸ್ನ ರಥಯಾತ್ರೆಯ ಸಮಗ್ರ ಚಿತ್ರಕಥೆ ಆಗಿತ್ತು. ಅಂದ್ರೆ ಅದು 8 ಇಂಚು × 10 ಇಂಚು ಆ ವಿಸ್ತೃತ ಉಜ್ವಲ ಬಣ್ಣದ ಚಿತ್ರಗಳು. ಶ್ರೀಲ ಪ್ರಭುಪಾದರು ಒಂದೊಂದಾಗಿ ನೋಡ್ತಾರೆ. ಕಾರ್ಯದರ್ಶಿಯಿಂದ ಅದರ ವಿವರಗಳನ್ನೆಲ್ಲ ಕೇಳ್ತಾರೆ. ದೀರ್ಘ ಕೆಳದನಿಯ ಉದ್ಗಾರವೆತ್ತುತ್ತಾ ಕಣ್ಣೀರನ್ನು ಸುರಿಸ್ತಾರೆ. ಆ ಬೆಳಿಗ್ಗೆ ಅವರು ಎದ್ದ ಕೂಡಲೇ ತಾವು ಕಲ್ಕತ್ತೆಯಲ್ಲಿ ಬಾಲಕನಾಗಿದ್ದಾಗ ಆಚರಿಸಿದ ಆ ರಥಯಾತ್ರೆಯ ಬಗೆಗೆ ನಿರ್ಗಳವಾಗಿ ಮಾತನಾಡಲಾರಂಭಿಸ್ತಾರೆ. ಭಾರಿ ಜನಸಂಖ್ಯೆ ತುಂಬಾ ಭಾಗವಹಿಸಿದ್ರು ರಥಯಾತ್ರೆಯನ್ನು. ಈಗ ಶಿಷ್ಯರು ನಡೆಸಿದನ್ನು ಭವ್ಯವಾದ ಚಿತ್ರಗಳನ್ನು ನೋಡಿದ್ದಾಗೆ ತಿಳಿಸಿದ್ರು. ಹುಬ್ಬುಗಳನ್ನು ಮೇಲೆತ್ತಿ, ನಾವು ಅಂತಹ ಭವ್ಯ ರಥಗಳನ್ನೆಲ್ಲ ನೋಡಿರ್ಲಿಲ್ಲ ಎಂದರು. ಆತ್ಮದ ವಲಸೆಯನ್ನು ತೋರುವ ದೇಹಾಂತರ ಎಂಬ ಚಿತ್ರ ಪ್ರದರ್ಶನವನ್ನು ನೋಡಲು ಭಾರೀ ಸಂಖ್ಯೆಯಲ್ಲಿ ಜನ
ಬಂದು ನೋಡ್ತಿದ್ದುದನ್ನು ಇನ್ನೊಂದು ಚಿತ್ರದಲ್ಲಿ ತೋರಿಸಲಾಗ್ತಿತ್ತು ಎಂದು ಇದು ನಡೀತದೆ ಎಂದು ನಾನು ಹೇಳಿದೆ ಎಂದು ಪ್ರಭುಪಾದರು ಅಲ್ಲಿ ಒಂದು ಉದ್ಗಾರವನ್ನು ಎತ್ತಾರೆ. ಇದನ್ನು ನೋಡಿ ನಂಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳ್ತಾರೆ. ಶ್ರೀಲ ಪ್ರಭುಪಾದರಿಗೆ ಎಷ್ಟು ಸಂತೋಷವಾಗಿದೆ ಅಂದ್ರೆ ಎಂದಿನಂತೆ ಅವರು ಮೈ ಒತ್ತಿಸಿಕೊಳ್ಳಿಲ್ಲ, ಗದ್ಗದಿತರ ಆಗಿ ಈಗ ಬೇಡ ಎಂದು ಹೇಳಿ 2 ಗಂಟೆಗಳ ಕಾಲ ಮೌನವಾಗಿ ಧ್ಯಾನಸ್ಥರಾಗಿ ಕುಳಿತು ಬಿಡ್ತಾರೆ. ಜನ್ಮಾಷ್ಟಮಿಯ ದಿನ ಲಂಡನ್ ನಗರದ ಒಳಭಾಗದ ಬರಿ ಪ್ಲೇಸ್ ನಲ್ಲಿ ಇದ್ದ ಶ್ರೀ ಶ್ರೀ ರಾಧಾ ಲಂಡನೀಶ್ವರ ದರ್ಶನಕ್ಕಾಗಿ ಶ್ರೀಲ ಪ್ರಭುಪಾದರು ಬಾಡಿಗೆಯ ರೋಲ್ಸ್ ರಾಯ್ಸ್ ಕಾರಿನಲ್ಲಿ ಪ್ರಯಾಣ ಮಾಡ್ತಾರೆ. ಪಲ್ಲಕ್ಕಿಯಲ್ಲಿ ಕುಳಿತು ದೇವಾಲಯಕ್ಕೆ ಬಂದ ಪ್ರಭುಪಾದ್ರ ದೈವ ಮೂರ್ತಿಗಳ ಎದುರಿಗೆ ಕುಳಿತು ನಿಧಾನವಾಗಿ ತಮ್ಮ ಕಪ್ಪು ಕನ್ನಡಕವನ್ನು ತೆಗೆದು ಸುತ್ತ ಇದ್ದ ಭಕ್ತರು ತಮ್ಮ ಹೆಸರನ್ನು, ಕೃಷ್ಣನ ಹೆಸರನ್ನು ಸ್ಮರಣೆ ಮಾಡಿದಾಗ ಅವರ ದುಃಖ ಗಳಗಳನ್ನೇ ಅವರು ಅತ್ತೇ ಬಿಟ್ರು. ಅಲ್ಲಿ ಭಕ್ತಿ ವೇದಾಂತ ಮಂದಿರಕ್ಕೆ ಹಿಂದಿರುಗುತ್ತಿದ್ದಾಗ ಲಂಡನ್ ನಲ್ಲಿ ಪ್ರಭುಪಾದರ ಪ್ರಚಾರ ಕಾಲದ ಅನೇಕ ಲೀಲಾ ವಿನೋದಗಳನ್ನು ತಮಾಲ ಕೃಷ್ಣರು ಗುರು ಮಹಾರಾಜರಿಗೆ ನೆನಪು ಮಾಡ್ತಾರೆ. ಮರುದಿನ ವ್ಯಾಸ ಪೂಜೆ. ಅಂದು ಶ್ರೀಲ ಪ್ರಭುಪಾದರು 82ನೆಯ ಜನ್ಮದಿನ ಅವರದು. ಎದ್ದು ಪ್ರಭುಪಾದರು ತಮ್ಮ ಬಾಲ್ಯದ ದಿನಗಳನ್ನೆಲ್ಲ ನೆನಪು ಮಾಡ್ತಾರೆ. ಕೃಷ್ಣನ ಜನ್ಮದಿನ ಮರುದಿನ ನಂದ ಮಹಾರಾಜನು ಬ್ರಾಹ್ಮಣರಿಗೆ ಉಡುಗೊರೆಗಳನ್ನು ಕೊಟ್ಟ ದಿನ ಪ್ರಭುಪಾದರು ಹುಟ್ಟಿದ್ದಾರೆ. ಚಿಕ್ಕಪ್ಪ ತಮ್ಮನ್ನು ನಂದುಲಾಲ ಎಂದು ಹೇಗೆ ಕರೆಯುತ್ತಿದ್ದಾರೆ ಅಂತ ಅದನ್ನು ಕೂಡ ಅವರು ವಿವರಿಸಿದ್ರು. ಶ್ರೀಲ ಪ್ರಭುಪಾದರು ದೇವಾಲಯಕ್ಕೆ ಹೋದರು. 106 ಭಕ್ತರ ಪೂರ್ಣೋತ್ಸಾಹದ ಕೀರ್ತನದ ಆನಂತರ 3 ಶ್ರೇಣಿಗಳ 5 ಅಡಿ ಉದ್ದದ ಹುಟ್ಟು ಹಬ್ಬದ ಆ ಕೇಕ್ ಅನ್ನು ರುಚಿ ನೋಡದೆ ಸ್ವೀಕರಿಸ್ತಾರೆ. ಪಶ್ಚಿಮದ ಪದ್ಧತಿಯಲ್ಲಿ ವಯಸ್ಸನ್ನೆನಿಸಿ 81 ಕ್ಯಾಂಡಲ್ಗಳನ್ನು ಭಕ್ತರು ಹಚ್ಚಿದ್ದುದನ್ನು ನೋಡಿದ್ರು. ಅದರಿಂದ ಇನ್ನೊಂದು ಕ್ಯಾಂಡಲ್ ಕೂಡ ಹಚ್ಚಲಾಯಿತು. ತಮಾಲ ಕೃಷ್ಣರು ನಿಂತು ಮಾತನಾಡ್ತಾರೆ. ಮರುದಿನ ಶ್ರೀಲ ಪ್ರಭುಪಾದರು ಆರೋಗ್ಯವು ಇದ್ದಕ್ಕಿದ್ದಂತೆ ತುಂಬಾ ಕೆಟ್ಟಿತ್ತು. ಅವರಿಗೆ ದೇವಾಲಯಕ್ಕೆ ಬರ್ಲಿಕ್ಕೆ ಆಗುವುದಿಲ್ಲ. ಇಂಗ್ಲೆಂಡಿಗೆ ಬಂದ ಅನಂತರ ಇದು ಅವರಿಗೆ ಬಂದ ಮೊದಲನೆಯ ಹೊತ್ತು. ಆದ್ರಿಂದ ಅವರ ಯೋಜನೆಗಳು ಕೂಡ ಬದಲಾಗ್ತದೆ. ಹಿಂದೆ ತೀರ್ಮಾನಿಸಿದಂತೆ ಅಮೆರಿಕೆಗೆ ಹೋಗುವ ಬದಲು ತಮ್ಮನ್ನು ಮರಳಿ ಭಾರತಕ್ಕೆ ಕರೆದೊಯ್ಯಬೇಕೆಂದು ಕೇಳಿಕೊಳ್ತಾರೆ. ಬೊಂಬಾಯಿಯ ಪ್ರಸ್ತಾವ ಎತ್ತಿದ್ರು. ನಾನು ಇನ್ನು ಕೆಲವು ದಿನ ಬದುಕಿದ್ರೆ ಬೊಂಬಾಯಿ ದೇವಾಲಯದ ಆರಂಭವನ್ನು ನೋಡ್ಬೇಕು. ನಾನು ತುಂಬಾ ಅದಕ್ಕೆ ಶ್ರಮ ಪಟ್ಟಿದ್ದೇನೆ. ನಾವು ಇಲ್ಲಿ ಕಾದು ಬೊಂಬಾಯಿಗೆ ಹೋಗ್ಬೋದು. ದೇವಾಲಯದ ಆರಂಭವನ್ನು ನೋಡಿ ಸತ್ರೆ ಆಗ ಅದು ನೆಮ್ಮದಿಯ ಸಾವಾಗ್ತದೆ. ಒಂದು ವೇಳೆ ನಾನು ಬದುಕಿದ್ರಿ ಇಲ್ಲಿಗೆ ಮತ್ತೆ ಬರಬಹುದು ಅಂತ ಹೇಳ್ತಾರೆ. ಆರೋಗ್ಯದ ವಿಪತ್ತು ಕಳೆದಂತೆ ಕಂಡಿತ್ತು. ಆದರೂ ನ್ಯೂಯಾರ್ಕಿಗೆ ಹೋಗಲು ಸಾಧ್ಯವಾಗುವುದಿಲ್ಲ ಎಂದು ಶ್ರೀಲ ಪ್ರಭುಪಾದರಿಗೆ ಅನಿಸ್ತದೆ. ಅನೇಕ ಜ್ಯೋತಿಷ್ಯ ಲೆಕ್ಕಾಚಾರಗಳನ್ನೆಲ್ಲ ಕೇಳುವಂತೆ ಕೇಳಿದ್ರು. ಈ ಪ್ರವಾಸನವು ಕೂಡ ಆಗಿ ಹೋಗ್ಲಿ ಎಂದ್ರು. ಇವು ತುಂಬಾ ಕಷ್ಟದ ದಿನಗಳು ಎಂದು ಜ್ಯೋತಿಷ್ಯದ ಲೆಕ್ಕಾಚಾರಗಳು ಹೇಳಿದವು. ಶ್ರೀಲ ಪ್ರಭುಪಾದರು ಅಮೆರಿಕಕ್ಕೆ ಹೋಗದಿರಲು ತೀರ್ಮಾನಿಸಿದ್ದು ಅನೇಕ ಭಕ್ತರಿಗೆ ಅವರ ಆರೋಗ್ಯ ಸುಧಾರಿಸುವ ವಿಷಯದಲ್ಲಿ ಮತ್ತು ದೀರ್ಘಕಾಲ ಬದುಕುವ ವಿಷಯದಲ್ಲಿ ಆಸಭಂಗ ಅನಿಸಿತು. ಆದ್ರೆ ತಮ್ಮ ಕೈಲಾದಷ್ಟು ಪ್ರಯಾಣ ಮಾಡಿರುವುದಾಗಿಯೂ ಈಗ ಬೊಂಬಾಯಿ ವೃಂದಾವನಗಳಿಗೆ ಹೋಗಲೇಬೇಕೆಂದು ಶ್ರೀಲ ಪ್ರಭುಪಾದರು ಹೇಳಿದ್ರು. ಕೃಷ್ಣನಿಂದ ಸ್ಪಷ್ಟ ಸೂಚನೆ ಬರಲಿ ಎಂದು ಕಾಯುತ್ತಾ ಇನ್ನೂ ಕೆಲವು ದಿನ ಅಲ್ಲೇ ಕಾದ್ರು. ಬೆಳಗಿನ ಹೊತ್ತು ದೇವಾಲಯಕ್ಕೆ ಹೋಗುವ ಕಾರ್ಯವನ್ನು ಪುನರಾರಂಭಿಸಿದ್ರು. ಬ್ರಹ್ಮಾನಂದ ಸ್ವಾಮಿ ಆಫ್ರಿಕಾದಿಂದ ಬಂದಿದ್ರು. 11 ವರ್ಷಗಳ ಹಿಂದೆ ತಮಗಾಗಿ ನರ್ತನ ಮಾಡಿದ ಭಾರೀ ತೂಕದ ಬ್ರಹ್ಮಾನಂದರು ಶ್ರೀಲ ಪ್ರಭುಪಾದರ ಪ್ರಥಮ ಶಿಷ್ಯ ಅವರು. ಗುರು ಮಹಾರಾಜರೊಂದಿಗೆ ನರ್ತನ ಮಾಡಿದುದನ್ನು ಸಂತೋಷದಿಂದ ಅವರು ಗಮನಿಸುತ್ತಾರೆ. ಪಾರವಶಯತೆಯಿಂದ ಬ್ರಹ್ಮಾನಂದರ ಹಾರಿ ಹಾರಿ ಕುಣಿದಾಗ ಶ್ರೀಲ ಪ್ರಭುಪಾದರು ನಕ್ಕು ಚಪ್ಪಾಳೆ ತಟ್ತಾರೆ. ಅನಂತರ ಅವರು ದೇವರನ್ನೇ ತದೇಕ ದೃಷ್ಟಿಯಿಂದ ನೋಡುತ್ತಿದ್ದುದನ್ನು ಗಮನಿಸಿದ ತಮಾಲ ಕೃಷ್ಣರು ಶ್ರೀಲ ಪ್ರಭುಪಾದರು ದೇವರಲ್ಲಿ ಏನು ಬೇಡಿಕೊಂಡಿರಬೇಕು ಎಂಬುದನ್ನು ತಿಳಿಯ ಬಯಸುತ್ತಾರೆ. ಪ್ರಭುಪಾದರು ಉತ್ತರ ಕೊಡ್ತಾರೆ. ಶ್ರೀ ರಾಸವಿಹಾರಿಯ ಸೇವೆಯಲ್ಲಿ ದಯವಿಟ್ಟು ನನ್ನನ್ನು ತೊಡಗಿಸಿ ಎಂದು ರಾಧಾ ಗೋಕುಲ ನಂದನನ್ನು ಬೇಡಿಕೊಳ್ಳುತ್ತಿದ್ದೆ ಅಂತ ಹೇಳಿ ಪ್ರಭುಪಾದರು ಭಾರತಕ್ಕೆ ಹಿಂದಿರುಗ್ಲಿಕ್ಕೆ ಇಚ್ಛೆ ಮಾಡಿದ್ದಾರೆ. ಅವರ ಈ ಅಪೇಕ್ಷೆ ತಮ್ಮ ಸೇವಕರ ಅಪ್ಪನೆಯನ್ನು ಪೂರೈಸುವುದೇ ಆಗಿತ್ತು. ವಿಮಾನ ನಿಲ್ದಾಣದಲ್ಲಿ ವಿಳಂಬವಾಯಿತು. ಕೀರ್ತನದ ಧ್ವನಿ ಸುರಳಿಗಳನ್ನು ಕೇಳುತ್ತಿರಲಿ ಎಂದು ತಮಾಲ ಕೃಷ್ಣರು ಶ್ರೀಲ ಪ್ರಭುಪಾದರ ಕಿವಿಗಳಿಗೆ ಇಯರ್ಫೋನ್ಗಳನ್ನು ಹಾಕಿದ್ರು. ಕೊನೆಗೆ ತಮ್ಮನ್ನು ಚಕ್ರ ಕುರ್ಚಿಯಲ್ಲಿ ಕುಳ್ಳಿರಿಸಿ ವಿಮಾನಕ್ಕೆ ಹತ್ತಿಸುವ ತನಕ ಅದನ್ನು ಕೇಳುತ್ತಾ ಅವರು ತಲೆ ಆಡಿಸ್ತಾ ಇದ್ರು. ಓದಿ ನೆಕ್ಸ್ಟ್.
ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಏನು ಗೊಂದಲವಾಗಿದೆ. ಪ್ರಭುಪಾದರು ಭಕ್ತರೊಂದಿಗೆ ಮುಂಬೈಗೆ ಬಂದಿಳಿದ್ರು. ಅಲ್ಲಿಂದ ಅವರನ್ನು ಸುರಕ್ಷಿತವಾಗಿ ಜುಹುವಿಗೆ ದೇವಾಲಯದ ನಿವೇಶನಕ್ಕೆ ಕಾರಿನಲ್ಲಿ ಕರೆತರಲಾಯಿತು. ಈ ಬಾರಿ ಎಲಿವೇಟರ್ ಕೆಲಸ ಮಾಡಿತು. 5ನೇ ಅಂತಸ್ತಿನ ತಮ್ಮ ನಿವಾಸಕ್ಕೆ ತೆರಳಿದ ಶ್ರೀಲ ಪ್ರಭುಪಾದರು ಕೂಡಲೇ ವಿಶ್ರಾಂತಿ ತೆಗೆದುಕೊಂಡರು. ಗಿರಿರಾಜರನ್ನು ಕರೆಸಿದರು. ಅವರು ಬಂದು ಹಾಸಿಗೆಯ ಕೆಳಗೆ ನೆಲದಲ್ಲೇ ಕುಳಿತುಕೊಂಡರು. ವೃಂದಾವನದಲ್ಲಿದ್ದಾಗ ತಮ್ಮಿಬ್ಬರಿಗೂ ಪರಿಚಿತರಾದ ಸೋಮಯ್ಯ ಎಂಬ ಮುಂಬಯಿಯ ಮುಖ್ಯ ವ್ಯಕ್ತಿಯೊಬ್ಬರು ಹಾಸಿಗೆಯ ಬಳಿ ಕುಳಿತು ಗಳಗಳನ್ನೇ ಅಳುತ್ತಿದ್ದ ಸಂಗತಿಯನ್ನು ಶ್ರೀಲ ಪ್ರಭುಪಾದರು ಗಿರಿರಾಜರಿಗೆ ವಿವರಿಸಿದರು. ಅನಂತರ ಪ್ರಭುಪಾದರು ತಮ್ಮ ಲಂಡನ್ನ ನೆಮ್ಮದಿಯ ವಾಸ್ತವ್ಯದ ಬಗ್ಗೆ ಹೇಳಿದರು. ಮುಖ್ಯವಾಗಿ ಕೀರ್ತನೆಗಳು ಅದ್ಭುತವಾಗಿದ್ದವು ಎಂದರು. ಮುಂಬಯಿಯ ದೇವಾಲಯದಲ್ಲಿ ನಡೆಯುತ್ತಿದ್ದ ಕುಟ್ಟುವ, ತಟ್ಟುವ, ಬಡಿಯುವ ಮತ್ತಿತರ ಶಬ್ದಗಳಿಂದ ತೊಂದರೆಯಾಗುತ್ತಿದೆಯೇ ಎಂದು ಕೇಳಿದಾಗ ಶ್ರೀಲ ಪ್ರಭುಪಾದರು ಅದು ಸಂಗೀತದಂತಿದೆ ಎಂದರು. ಅನಂತರ ಮಲಗಿ ವಿಶ್ರಾಂತಿ ತೆಗೆದುಕೊಂಡರು. ಸಂಜೆ ಎದ್ದಾಗ ಶಬ್ದದಿಂದ ಹಿಂಸೆಯಾಗುತ್ತಿದೆಯೇ ಎಂದು ತಮಾಲಕೃಷ್ಣರು ಕೇಳಿದರು. ಈ ಶಬ್ದದಿಂದ ನನಗೆ ಹಿಂಸೆ ಖಂಡಿತ ಆಗುವುದಿಲ್ಲ ಪ್ರಭುಪಾದರೆಂದರು. ಏಕೆಂದರೆ ಕೆಲಸ ಮುಗಿಯುತ್ತದೆಯೇ ಎಂಬ ಭಾವನೆ ಬರುತ್ತದೆ. ನಿಮಗೆ ಈ ವ್ಯತ್ಯಾಸ ಏಕೆಂದರೆ ಕೆಲಸ ಮುಗಿಯುತ್ತದೆ ಎಂಬ ಭಾವನೆ ಬರುತ್ತದೆ. ನಿಮಗೆ ಈ ವ್ಯತ್ಯಾಸ ಗಮನಕ್ಕೆ ಬಂದಿರಬಹುದು. ಲಂಡನ್ ನಲ್ಲಿ ನಾನು ತುಂಬಾ ತಳಮಳಿಸುತ್ತಿದ್ದೆ, ಆದರೆ ಇಲ್ಲಿ ಆಗಿಲ್ಲ. ಏಕೆಂದರೆ ಮುಂಬೈ ನನಗೆ ತುಂಬಾ ಇಷ್ಟ. ಭಾರತದ ಎಲ್ಲ ನಗರಗಳಲ್ಲಿ ನನಗೆ ಪ್ರಿಯವಾದುದೆಂದರೆ ಶ್ರೀಲ ಪ್ರಭುಪಾದರು ಮುಂಬಯಿಯ ಕೆಲವು ಸನ್ಯಾಸಿ ಭಕ್ತರ ಬಗ್ಗೆ ವರದಿಯನ್ನು ಕೆಳಗೆ ಬಯಸಿದರು. ಅಖಂಡ ಭಾರತದಲ್ಲಿ ಗ್ರಂಥಾಲಯಗಳಿವೆ. ವಿಶ್ವವಿದ್ಯಾನಿಲಯಗಳಿಗೆ ಶ್ರೀಮದ್ ಭಾಗವತ ಮತ್ತು ಚೈತನ್ಯ ಚರಿತಾಮೃತದ ಸಮಗ್ರ ಗ್ರಂಥ ಮಾಲೆಗಳನ್ನು ಗರ್ಗಮಣಿ ಸ್ವಾಮಿ ಮತ್ತು ತಂಡದವರು ಮಾರಾಟ ಮಾಡಿರುವ ಸಿಹಿ ಸುದ್ದಿಯನ್ನು ಕೇಳಿದರು. ಈಗ ಅವರು ಪುಸ್ತಕಗಳನ್ನು ಮಾರಲು ಇಸ್ಲಾಂ ದೇಶಗಳಿಗೆ ಹೊರಡಲು ತಯಾರಿ ನಡೆಸುತ್ತಿದ್ದುದನ್ನು ಕೇಳಿದರು. ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾರು ಪ್ರಚಾರ ಮಾಡುತ್ತಿದ್ದಾರೆಯೋ ಅವರು ಪಾದದ ಧೂಳಿಯನ್ನು ತಲೆಯ ಮೇಲೆ ಧರಿಸುತ್ತೇನೆ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಎತ್ತಿನ ಗಾಡಿಯಲ್ಲಿ ಭಾರತದ ಹಳ್ಳಿಗಳಿಗೆ ಹೋಗಿ ತಾವು ಮಾಡಿದ ಪ್ರಚಾರಕ್ಕೆ ಸಿಕ್ಕ ಯಶಸ್ಸನ್ನು ಲೋಕನಾಥ ಸ್ವಾಮಿ ಹೇಳಿದರು. ಶ್ರೀಲ ಪ್ರಭುಪಾದರಿಗೆ ಈ ಸುದ್ದಿ ತುಂಬಾ ಪ್ರಿಯವಾಗಿತ್ತು. ಭಾರತಕ್ಕೆ ಬಂದ 1-2 ದಿನಗಳಲ್ಲೇ ಇಂಗ್ಲೆಂಡಿನ ಒಬ್ಬ ವೈದ್ಯರು ಬಳಿ ಒಪ್ಪಿಕೊಂಡಿದ್ದ ಸರಳ ಚಿಕಿತ್ಸೆಯನ್ನು ಕೈ ಬಿಟ್ಟಿದ್ದರು. ಪ್ರಭುಪಾದರು ಪಳಗಿಸಲಾಗದ ರೋಗಿ ಎಂದು ವೈದ್ಯರು ಹೇಳಿದ್ದರು. ಆದರೆ ಶ್ರೀಲ ಪ್ರಭುಪಾದರು ಸಹಕರಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ತಮಾಲಕೃಷ್ಣರು ವೈದ್ಯರಿಗೆ ಹೇಳಿದಾಗ ಗುರುವಾರದ ಬದಲಿಗೆ ಶುಕ್ರವಾರದವರೆಗೂ ಪ್ರಯಾಣ ಮಾಡಲು ಕಾಯುವುದಾಗಿ ಪ್ರಭುಪಾದರು ಹೇಳಿದ್ದುದೊಂದೇ ಅವರ ಸಹಕಾರ ಎಂದು ವೈದ್ಯರು ತಿಳಿಸಿದರು. ಈ ಮಾತು ಕೇಳಿ ಶ್ರೀಲ ಪ್ರಭುಪಾದರು ಲಘುವಾಗಿ ನಕ್ಕು ಹೇಳಿದರು, ಹೌದು, ಆದರೆ ನಾನು ಮಂಗಳವಾರವೇ ಹೊರಟು ಬಿಟ್ಟೆ. ಅತ್ಯದ್ಭುತ ಸಹಕಾರ. ಅವರು ಭಕ್ತರನ್ನು ರಕ್ತವನ್ನು ತೆಗೆದುಕೊಳ್ಳಿ ಬಯಸಿದಾಗಲೇ ಅಲೋಪತಿಕ್ ಚಿಕಿತ್ಸೆ ಆರಂಭಿಸಲಿದ್ದಾರೆಂದು ನನಗೆ ಗೊತ್ತಾಯಿತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇನ್ನು ಸ್ವಲ್ಪ ಇತ್ತು ಮಾತಾಜಿ, ಓದ್ಬಹುದಿತ್ತು ನಿಮ್ಗೆ. ಓದ್ತೀನಿ. ಓದಿ. ಕೆಲವು ವಾಣಿಜ್ಯ ಸೂತ್ರದಿಂದ ತಯಾರಿಸಿದ್ದ ಕೋಂಪ್ಲಾನ್ ತೆಗೆದುಕೊಳ್ಳುತ್ತದೆ. ಅವರಿಗೆ ಅದು ಬೇಡ ಎಂದರು. ಕೃತಕ ಆಹಾರದಿಂದ ಏನು ಪ್ರಯೋಜನ? ಸಹಜ ಆಹಾರವೇ ಇರುವಾಗ ಎಂದು ಕೇಳಿದರು. ಪಶ್ಚಿಮದ ನಿಮಗೆ ಡಬ್ಬದಲ್ಲಿರಿಸಿ ಶ್ವೇತೀಕರಿಸಿದ ಕೂಡಿಟ್ಟ ಕೊಳಕು ಆಹಾರ ಎಂದರೆ ಪರಮಪ್ರಿಯ. ತಂಪನೆಯ ಹಾಲು ಕುಡಿಯ ಬಯಸುತ್ತೀರಿ? ಈ ಕಾಂಪ್ಲಾನ್ ಹೊಸದು ಅಲ್ಲ. ನನಗೆ ಕೃತಕ ಆಹಾರ ಬೇಡ. ಹಾಲು ಹಣ್ಣಿನ ರಸಗಳನ್ನು ಬದುಕಲು ಯತ್ನಿಸುತ್ತೇನೆ ಎಂದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಉಷಾ ಭಟ್ ಮಾತಾಜಿ ಓದಿ. ಉಷಾ ಮಾತಾಜಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ.
ಮುಂಬಯಿಯಲ್ಲೇ ದೇವಾಲಯದ ವೈಭವದ ಉದ್ಘಾಟನೆಯ ಸಮಾರಂಭವನ್ನು ನೋಡುವುದು ಶ್ರೀಲ ಪ್ರಭುಪಾದರ ಬಯಕೆಯಾಗಿತ್ತು. 5 ವಾರಗಳಲ್ಲಿ ರಾಮ ವಿಜಯದಶಮಿಯ ದಿನ ಈ ಸಮಾರಂಭ ನಿಶ್ಚಿತವಾಗಿತ್ತು. ತಮಗೆ ಹೆಚ್ಚಿನ ಬಲ ಬರುವುದೆಂದೇನು ಅವರು ನಿರೀಕ್ಷಿಸಿರಲಿಲ್ಲ. ತಾಜಾ ಆಹಾರದ ಪರವಾಗಿ ಅವರು ವಾದಿಸಿದ್ದರೂ ವಾಸ್ತವವಾಗಿ ಅತ್ಯಲ್ಪ ಫಲರಸ ಹಾಗೂ ಹೆಸರು ಕಾಳಿನ ರಸಕ್ಕಿಂತ ಹೆಚ್ಚಿನದೇನನ್ನೂ ಸ್ವೀಕರಿಸುತ್ತಿರಲಿಲ್ಲ. ಸದಾ ತಮ್ಮ ಕೊರಳಿಗೆ ತಗುಲಿಸಿಕೊಂಡಿರುತ್ತಿದ್ದ ಜಪಮಣಿಯನ್ನು ಹಿಡಿದು ಜಪ ಮಾಡುತ್ತಿದ್ದರು. ಅವರ ಮೈಯನ್ನು ನೀವುತ್ತಿದ್ದಾಗ ಜಪಮಣಿಗಳು ಬೆರಳಿನಿಂದ ತಡವುತ್ತಾ ಮೌನ ಜಪ ನಡೆಸುತ್ತಿದ್ದರು. ಮಲಗಿದ್ದಾಗಲೂ ಜಪಮಣಿ ಅವರ ಕೊರಳಿನಲ್ಲಿರುತ್ತಿತ್ತು. ಈಗ ಹೇಗೆನ್ನಿಸುತ್ತಿದೆ ಎಂದರು. ತಮಾಲಕೃಷ್ಣರು ಕೇಳಿದಾಗ ಪ್ರಭುಪಾದರು ಭಯಂಕರವಾಗಿದೆ ಎಂದರು. ಕೆಲ ದಿನಗಳಾದ ಮೇಲೆ ಮುಂಬಯಿಯ ವೈದ್ಯರೊಬ್ಬರ ಹೆಸರು ಹೇಳಿ ಅವರನ್ನು ಕರೆತನ್ನಿ ಎಂದರು. ಆದರೆ ಆ ಸಮಯದಲ್ಲಿ ಮತ್ತೊಬ್ಬ ವೈದ್ಯರನ್ನು ಕರೆತರುವುದು ಸೂಕ್ತವಲ್ಲ ಎಂದು ತಮಾಲಕೃಷ್ಣರು ವಾದಿಸಿದಾಗ ಅದನ್ನು ಕೇಳಿ ಶ್ರೀಲ ಪ್ರಭುಪಾದರು ಒಪ್ಪಿಕೊಂಡರು. ಮುಂಬಯಿ ದೇವಾಲಯದ ಆರಂಭೋತ್ಸವವನ್ನು ನೋಡುವವರೆಗೂ ನೀವು ಬದುಕಿರುತ್ತೀರಿ, ಆಮೇಲೆ ವೃಂದಾವನಕ್ಕೆ ಹೋಗುತ್ತೀರಿ ಎಂದು ತಮಾಲಕೃಷ್ಣರು ಹೇಳಿದರು. ಇದರಿಂದ ಪ್ರೀತರಾದ ಶ್ರೀಲ ಪ್ರಭುಪಾದರು ತಮಾಲಕೃಷ್ಣರ ತಲೆಯನ್ನು ನೇವರಿಸಿ, ನಿಮ್ಮ ಆಶಯ ಪೂರ್ಣವಾಗಲಿ, ನನಗೆ ಈ ದಿಕ್ಕಿನಲ್ಲಿ ಮನಸ್ಸು ಸ್ಥಿರವಾಗುವಂತೆ ಆಶೀರ್ವದಿಸಿ ಎಂದು ಹೇಳಿದರು. ತಮ್ಮ ಪರಮ ಪೂಜ್ಯ ಗುರು ಮಹಾರಾಜರಿಗೆ ಆಶೀರ್ವದಿಸುವ ಯೋಗ್ಯತೆ ತಮಗಿಲ್ಲ ಎಂಬ ಭಾವನೆ ತಮಾಲಕೃಷ್ಣರಿಗೆ ಬಂದರೂ ಪ್ರಭುಪಾದರು ಉತ್ತೇಜಿತರಾದುದನ್ನು ಕಂಡು ಅವರಿಗೆ ಸಂತೋಷವಾಗಿತ್ತು. ಆದರೆ ಈಚೆಗೆ ಕೆಲವು ವಾರಗಳಿಂದ ಈ ಬಗೆಯ ವಿಚಾರ ವಿನಿಮಯ ನಡೆಯುತ್ತಿತ್ತು. ತಮಾಲಕೃಷ್ಣ ಮತ್ತಿತರರು ಕೆಲವು ವೇಳೆ ಶ್ರೀಲ ಪ್ರಭುಪಾದರಿಗೆ ಸಮಾಲೋಚಕರಾಗುವ ಪಾತ್ರ ವಹಿಸಿದ್ದರು. ಇಂತಹ ಕೆಲಸ ಭಕ್ತರಿಗೆ ತುಂಬಾ ಮುಜುಗರ ತರುತ್ತಿತ್ತು. ಆದರೆ ಶ್ರೀಲ ಪ್ರಭುಪಾದರು ಈ ಸಂಬಂಧವನ್ನು ಉದ್ದೀಪಿಸುತ್ತಿದ್ದುದರಿಂದ ಅದೊಂದು ಆಪ್ತ ಸೇವೆ ಎಂಬ ಭಾವದಿಂದ ಭಕ್ತರು ಒಪ್ಪಿದ್ದರು. ನನಗೆ ನವಚೇತನವನ್ನು ಕೊಡಿ ಎಂದು ಅವರು ಸ್ಪಷ್ಟವಾಗಿ ಹೇಳುತ್ತಿದ್ದರು. ಅಲ್ಲದೆ ತಮ್ಮ ಶಿಷ್ಯರ ಬುದ್ಧಿಮತ್ತೆ ಹಾಗೂ ಆರೈಕೆಗಳಿಗೆ ತಮ್ಮನ್ನು ಒಪ್ಪಿಸಿಕೊಂಡಿದ್ದರು. ಒಮ್ಮೊಮ್ಮೆ ಮಗುವಿನಂತೆ ನನ್ನನ್ನು ಎತ್ತಿಕೊಳ್ಳಿ, ಕರೆದುಕೊಂಡು ಹೋಗಿ ಎಂದು ಕೇಳುತ್ತಿದ್ದರು. ತಮಗೆ ಖಾಸಗಿ ಸೇವೆ ಒಪ್ಪಿಸಲು ಅವರಿಗೆಲ್ಲ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಅವರು ಹೀಗೆ ವ್ಯವಸ್ಥೆ ಮಾಡುತ್ತಿದ್ದರೆಂಬುದು ಶಿಷ್ಯರಿಗೆ ಚೆನ್ನಾಗಿ ಗೊತ್ತಿತ್ತು. ಗೊತ್ತಿಲ್ಲದವರಿಗೆ ಅವರು ನೆನಪಿಸುತ್ತಲೂ ಇದ್ದರು. ಏನೆಂದರೆ ಕೃಷ್ಣನ ಪರಿಶುದ್ಧ ಭಕ್ತರನ್ನು ಸೇವಿಸುವುದರ ಮೂಲಕವೇ ಕೃಷ್ಣನ ಪ್ರೀತಿಯನ್ನು ಸಂಪಾದಿಸಬಹುದು. ಈ ಖಾಸಗಿ ಸೇವೆ ಸಂಪೂರ್ಣವಾಗಿ ಲೋಕೋತ್ತರದಾಗಿತ್ತು. ಔಷಧೋಪಚಾರ ಮಾಡಲು ಬಂದು ಹೋಗುತ್ತಿದ್ದ ವೈದ್ಯರುಗಳಿಗೆ ಇದು ಅರ್ಥವಾಗುತ್ತಿರಲಿಲ್ಲ. ಹರೇ ಕೃಷ್ಣ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹೀಗೆ ಇಲ್ಲಿ ಸೆಪ್ಟೆಂಬರ್ 14 ಏನೂ ಗೊಂದಲವಾಗದೆ ಶ್ರೀಲ ಪ್ರಭುಪಾದರು ಭಕ್ತರೊಂದಿಗೆ ಮುಂಬೈಗೆ ಬಂದು ಇಳಿತಾರೆ. ಅಲ್ಲಿಂದ ಅವರನ್ನು ಸುರಕ್ಷಿತವಾಗಿ ಜೂವಿನ ದೇವಾಲಯದ ನಿವೇಶನಕ್ಕೆ ಕಾರಿನಲ್ಲಿ ಕರೆತರಲಾಗ್ತದೆ. ಈ ಬಾರಿ ಎಲಿವೇಟರ್ ಕೆಲಸ ಮಾಡ್ತದೆ. 5ನೇ ಅಂತಸ್ತಿನ ತಮ್ಮ ನಿವಾಸಿಗೆ ತೆರಳಿದ ಶ್ರೀಲ ಪ್ರಭುಪಾದರು ಕೂಡಲೇ ವಿಶ್ರಾಂತಿ ತೆಗೆದುಕೊಳ್ತಾರೆ. ಗಿರಿರಾಜರನ್ನು ಕರೆಸ್ತಾರೆ. ಅವರು ಬಂದು ಹಾಸಿಗೆಯ ಕೆಳಗೆ ನೆಲದಲ್ಲಿ ಕುಳಿತುಕೊಳ್ತಾರೆ. ಬೃಂದಾವನದಲ್ಲಿದ್ದಾಗ ತಮ್ಮಿಬ್ಬರಿಗೂ ಪರಿಚಿತರಾದ ಸೋಮಯ್ಯ ಎಂಬ ಮುಂಬಯಿಯ ಮುಖ್ಯ ವ್ಯಕ್ತಿಯೊಬ್ಬರು ಹಾಸಿಗೆಯ ಬಳಿ ಕುಳಿತು ಗಳಗಳನೆ ಅಳ್ತಾ ಇರ್ತಾರೆ. ಅಳುತ್ತಿದ್ದ ಸಂಗತಿಯನ್ನು ಶ್ರೀಲ ಪ್ರಭುಪಾದರು ಗಿರಿರಾಜನಿಗೆ ವಿವರಿಸ್ತಾರೆ. ಅನಂತರ ಪ್ರಭುಪಾದರು ತಮ್ಮ ಲಂಡನ್ನ ನೆಮ್ಮದಿಯ ವಾಸ್ತವ್ಯದ ಬಗ್ಗೆ ಹೇಳ್ತಾರೆ. ಮುಖ್ಯವಾಗಿ ಕೀರ್ತನೆಗಳು ಅದ್ಭುತವಾಗಿತ್ತು ಅಂತ ಹೇಳ್ತಾರೆ. ಮುಂಬಯಿಯ ದೇವಾಲಯದಲ್ಲಿ ನಡೆಯುತ್ತಿದ್ದ ಕುಟ್ಟುವ, ತಟ್ಟುವ, ಬಡಿಯುವ ಮತ್ತಿತರ ಶಬ್ದಗಳಿಂದ ತೊಂದರೆ ಆಗ್ತದೆ ಅಂತ ಕೇಳಿದಾಗ ಶ್ರೀಲ ಪ್ರಭುಪಾದರು ಅದು ಸಂಗೀತದಂತೆ ಇದೆ ಅಂತ ಹೇಳ್ತಾರೆ. ಅನಂತರ ಮಲಗಿ ವಿಶ್ರಾಂತಿ ತೆಗೆದುಕೊಳ್ತಾರೆ. ಸಂಜೆ ಎದ್ದಾಗ ಶಬ್ದದಿಂದ ಹಿಂಸೆ ಆಗ್ತಿದೆಯೇ ಅಂತ ಹೇಳಿ ತಮಾಲಕೃಷ್ಣ ಕೇಳ್ತಾರೆ. ಈ ಶಬ್ದದಿಂದ ನನಗೆ ಹಿಂಸೆ ಖಂಡಿತ ಆಗುವುದಿಲ್ಲ ಅಂತ ಹೇಳಿ ಪ್ರಭುಪಾದರು ಹೇಳ್ತಾರೆ. ಏಕೆಂದ್ರೆ ಕೆಲಸ ಮುಗೀತದೆ ಎಂಬ ಭಾವನೆ ಬರ್ತದೆ. ನಿಮ್ಗೆ ಈ ವ್ಯತ್ಯಾಸ ಗಮನಕ್ಕೆ ಬಂದಿರಬಹುದು. ಲಂಡನ್ ನಲ್ಲಿ ನಾನು ತುಂಬಾ ತಳಮಳದಲ್ಲಿ ಇದ್ದೆ.
ಆದ್ರೆ ಇಲ್ಲಿ ಹಾಗೆ ಇಲ್ಲ. ಏಕೆಂದ್ರೆ ಬೊಂಬಾಯಿ ನನಗೆ ತುಂಬಾ ಇಷ್ಟ. ಭಾರತದ ಎಲ್ಲಾ ನಗರಗಳಲ್ಲಿ ಕೂಡ ನನಗೆ ಪ್ರಿಯವಾದುದು ಅಂತ ಹೇಳಿದ್ರೆ ಅದು ಬೊಂಬಾಯಿ. ಶ್ರೀಲ ಪ್ರಭುಪಾದರು ಬೊಂಬಾಯಿಯ ಕೆಲವು ಸನ್ಯಾಸಿ ಭಕ್ತರ ಬಗೆಗೆ ವರದಿಯನ್ನು ಕೇಳಲಿಕ್ಕೆ ಇಷ್ಟಪಟ್ರು. ಅಖಂಡ ಭಾರತದ ಗ್ರಂಥಾಲಯಗಳಲ್ಲಿ, ವಿಶ್ವವಿದ್ಯಾಲಯಗಳಿಗೆ ಶ್ರೀಮದ್ ಭಾಗವತದ ಮತ್ತು ಚೈತನ್ಯ ಚರಿತಾಮೃತದ ಸಮಗ್ರ ಗ್ರಂಥಮಾಲೆಗಳನ್ನು ಗರ್ಗಮುನಿ ಸ್ವಾಮಿ ಮತ್ತು ತಂಡದವರು ಮಾರಾಟ ಮಾಡಿರುವ ಈ ಸಿಹಿ ಸುದ್ದಿಯನ್ನು ಅವರು ಕೇಳ್ತಾರೆ. ಈಗ ಅವರು ಪುಸ್ತಕಗಳನ್ನು ಮಾರಲು ಇಸ್ಲಾಂ ದೇಶಗಳಿಗೆ ಹೊರಡಲು ತಯಾರಿ ನಡೆಸಿದುದನ್ನು ಕೂಡ ಕೇಳ್ತಾರೆ. ಮುಸ್ಲಿಂ ರಾಷ್ಟ್ರಗಳಲ್ಲಿ ಯಾರು ಪ್ರಚಾರ ಮಾಡ್ತಾರೋ ಅವರ ಪಾದದ ಧೂಳಿಯನ್ನು ತಲೆ ಮೇಲೆ ಧರಿಸ್ತೇನೆ ಅಂತ ಹೇಳಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಎತ್ತಿನ ಗಾಡಿಗಳಲ್ಲಿ ಭಾರತದ ಹಳ್ಳಿಗಳಿಗೆ ಹೋಗಿ ತಾವು ಮಾಡಿದ ಪ್ರಚಾರಕ್ಕೆ ಸಿಕ್ಕ ಯಶಸ್ಸನ್ನು ಲೋಕನಾಥ ಸ್ವಾಮಿ ಹೇಳ್ತಾರೆ. ಶ್ರೀಲ ಪ್ರಭುಪಾದರಿಗೆ ಆ ಸುದ್ದಿ ತುಂಬಾ ಇಷ್ಟ ಆಗ್ತದೆ. ಭಾರತಕ್ಕೆ ಬಂದ ಒಂದೆರಡು ದಿನಗಳಲ್ಲಿ ಇಂಗ್ಲೆಂಡಿನ ಒಬ್ಬರ ವೈದ್ಯರ ಬಳಿ ಒಪ್ಪಿಕೊಂಡಿದ್ದ ಸರಳ ಚಿಕಿತ್ಸೆಯನ್ನು ಅವರು ಕೈಬಿಡ್ತಾರೆ. ಪ್ರಭುಪಾದರು ಪಳಗಿಸಲಾಗಿದ್ದ ರೋಗಿ ಎಂದು ವೈದ್ಯರು ಹೇಳಿದ್ರು, ಪಳಗಿಸಲಾಗದ ರೋಗಿ ಅಂತ ಹೇಳಿ ವೈದ್ಯರು ಹೇಳಿದ್ರು. ಆದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಸಹಕರಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಎಂದು ತಮಾಲಕೃಷ್ಣರು ವೈದ್ಯರಿಗೆ ಹೇಳಿದಾಗ, ಗುರುವಾರದ ಬದಲಿಗೆ ಶುಕ್ರವಾರದವರೆಗೆ ಪ್ರಯಾಣ ಮಾಡಲು ಕಾಯುವುದಾಗಿ ಪ್ರಭುಪಾದರು ಹೇಳಿದ್ದು ಒಂದೇ ಅವರ ಸಹಕಾರ ಎಂದು ವೈದ್ಯರು ತಿಳಿಸಿದರು. ಈ ಮಾತು ಕೇಳಿ ಶ್ರೀಲ ಪ್ರಭುಪಾದರು ಸ್ವಲ್ಪ ಅವರಿಗೆ ನಗು ಬರ್ತದೆ. ಹೌದು, ಆದ್ರೆ ನಾನು ಮಂಗಳವಾರವೇ ಹೊರಟು ಬಿಟ್ಟೆ. ಅತ್ಯದ್ಭುತ ಸಹಕಾರ. ಅವರು ರಕ್ತವನ್ನು ತೆಗೆದುಕೊಳ್ಳ ಬಯಸಿದಾಗಲೆಲ್ಲ ಅಲೋಪತಿ ಚಿಕಿತ್ಸೆ ಆರಂಭಿಸಲಾಗಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾಯ್ತು ಅಂತ ಹೇಳಿ. ಕೆಲವು ವಾರಗಳಿಂದ ವಾಣಿಜ್ಯ ಸೂತ್ರದಿಂದ ತಯಾರಿಸಿದ ಕೋಂಪ್ಲಾನ್ ತೆಗೆದುಕೊಳ್ತಿದ್ದ ಅವರು ಈಗ ಅದು ಬೇಡ ಅಂತ ಹೇಳ್ತಾರೆ. ಕೃತಕ ಆಹಾರದಿಂದ ಏನು ಪ್ರಯೋಜನ, ಸಹಜ ಆಹಾರವೇ ಇರುವಾಗ ಅಂತ ಕೇಳ್ತಾರೆ. ಪಶ್ಚಿಮದ ಅಲ್ಲಿ ನಿಮ್ಗೆ ಡಬ್ಬದಲ್ಲಿ ಶೈತ್ಯೀಕರಿಸಿ ಕೂಡಿಟ್ಟ ಆ ಕೊಳಕು ಆಹಾರ ಎಂದರೆ ಪರಮ ಪ್ರಿಯ. ಕಂಪನಿಯ ಹಾಲನ್ನು ಕುಡಿಯ ಬಯಸ್ತೀರಾ? ಈ ಕಾಂಪ್ಲನ್ ಹೊಸದು ಅಲ್ಲ. ನನಗೆ ಕೃತಕ ಆಹಾರ ಬೇಡ. ಹಾಲು ಹಣ್ಣಿನ ರಸಗಳಲ್ಲಿ ಬದುಕಲು ಯತ್ನಿಸ್ತೇನೆ ಅಂತ ಹೇಳ್ತಾರೆ. ಬೊಂಬಾಯಿಯಲ್ಲಿ ಇದ್ದು ದೇವಾಲಯದ ವೈಭವದ ಉದ್ಘಾಟನೆಯ ಸಮಾರಂಭವನ್ನು ನೋಡುವುದು ಶ್ರೀಲ ಪ್ರಭುಪಾದರ ಬಯಕೆ ಆಗಿತ್ತು. 5 ವಾರಗಳಲ್ಲಿ ರಾಮ ವಿಜಯದಶಮಿಯ ದಿನ ಈ ಸಮಾರಂಭ ನಿಶ್ಚಿತವಾಗಿ ಇತ್ತು. ತಮಗೆ ಹೆಚ್ಚಿನ ಬಲ ಬರುವುದೇನು ಅಂತ ಹೇಳಿ ಅವರು ನಿರೀಕ್ಷಿಸಲು ಇರಲಿಲ್ಲ. ತಾಜಾ ಆಹಾರದ ಪರವಾಗಿ ಅವರು ವಾದಿಸಿದ್ರು. ವಾಸ್ತವವಾಗಿ ಅತ್ಯಲ್ಪ ಫಲರಸ ಮತ್ತು ಹೆಸರು ಕಾಳಿನ ರಸಕ್ಕಿಂತ ಹೆಚ್ಚಿನದೇನನ್ನು ಅವರು ಸ್ವೀಕರಿಸ್ತಿರ್ಲಿಲ್ಲ. ಸದಾ ಅವರು ತಮ್ಮ ಕೊರಳಿಗೆ ತಗುಲಿಸ್ಕೊಂಡಿದ್ದ ಆ ಜಪಮಣಿಗಳನ್ನು ಹಿಡಿದು ಜಪ ಮಾಡ್ತಾ ಇರ್ತಿದ್ರು. ಮೈಯನ್ನು ನೀವುತ್ತಿದ್ದಾಗ ಜಪಮಣಿಗಳನ್ನು ಬೆರಳಿನಿಂದ ತಡವುತ್ತಾ ಮೌನ ಜಪವನ್ನು ಮಾಡ್ತಿದ್ರು. ಮಲಗಿದಾಗ್ಲೂ ಅವರ ಜಪಮಣಿ ಅವರ ಕೊರಳಲ್ಲೇ ಇರ್ತಿದ್ರು. ಈಗ ಹೀಗೆ ಅನಿಸ್ತದೆ ಅಂತ ಹೇಳಿ ತಮಾಲಕೃಷ್ಣರು ಕೇಳಿದಾಗ ಪ್ರಭುಪಾದರು ಭಯಂಕರವಾಗಿದೆ ಅಂತ ಹೇಳ್ತಾರೆ. ಕೆಲ ದಿನಗಳಾದ ಮೇಲೆ ಬೊಂಬಾಯಿಯ ವೈದ್ಯರೊಬ್ಬರ ಹೆಸರು ಹೇಳಿ ಅವರನ್ನು ಕರೆತನ್ನಿ ಅಂತ ಹೇಳ್ತಾರೆ. ಆದ್ರೆ ಆ ಸಮಯದಲ್ಲಿ ಮತ್ತೊಬ್ಬ ವೈದ್ಯರನ್ನು ಕರೆತರುವುದು ಸೂಕ್ತವಲ್ಲ ಅಂತ ಹೇಳಿ ತಮಾಲಕೃಷ್ಣರು ಹೇಳಿದಾಗ ಅದನ್ನು ಒಪ್ಪುತ್ತಾರೆ ಪ್ರಭುಪಾದರು. ಬೊಂಬಾಯಿಯ ದೇವಾಲಯದ ಆರಂಭೋತ್ಸವವನ್ನು ನೋಡುವವರೆಗೆ ನೀವು ಬದುಕಿರ್ತೀರಿ, ಆಮೇಲೆ ವೃಂದಾವನಿಗೆ ಹೋಗ್ತೀರಿ ಅಂತ ಹೇಳಿ ತಮಾಲಕೃಷ್ಣರು ಹೇಳ್ತಾರೆ. ಇದರಿಂದ ಅವರಿಗೆ ತುಂಬಾ ಪ್ರೀತರಾದ ಶ್ರೀಲ ಪ್ರಭುಪಾದರು ಏನ್ ಮಾಡ್ತಾರೆ, ತಮಾಲಕೃಷ್ಣರ ತಲೆಯನ್ನು ನೆವೇರಿಸಿ ಅವರು ನಿಮ್ಮ ಆಶಯ ಪೂರ್ಣವಾಗ್ಲಿ, ನನಗೆ ಆ ದಿಕ್ಕಿನಲ್ಲಿ ಮನಸ್ಸು ಸ್ಥಿರವಾಗುವಂತೆ ಆಶೀರ್ವಾದಿಸಿ ಅಂತ ಹೇಳ್ತಾರೆ. ತಮ್ಮ ಪರಮ ಪೂಜ್ಯ ಗುರು ಮಹಾರಾಜನಿಗೆ ಆಶೀರ್ವಾದಿಸುವ ಯೋಗ್ಯತೆ ತಮಗಿಲ್ಲ ಅಂತ ಹೇಳಿ ಭಾವನೆ ತಮಾಲಕೃಷ್ಣರಿಗೆ ಬರ್ತದೆ. ಪ್ರಭುಪಾದರು ಉತ್ತೇಜಿತರಾದುದನ್ನು ಕಂಡು ಅವರಿಗೆ ಕೂಡ ಸಂತೋಷವಾಗ್ತದೆ. ಆದರೆ ಈಚೆಗೆ ಕೆಲವು ವಾರಗಳಿಂದ ಈ ಬಗೆಯ ವಿಚಾರ ವಿನಿಮಯ ನಡೆಯುತ್ತಾ ಇರ್ತದೆ. ತಮಾಲಕೃಷ್ಣ ಮತ್ತಿತರರು ಕೆಲವು ವೇಳೆ ಶ್ರೀಲ ಪ್ರಭುಪಾದರಿಗೆ ಸಮಾಲೋಚಕರಾಗುವ ಪಾತ್ರವನ್ನು ವಹಿಸ್ತಾ ಇದ್ರು. ಇಂತಹ ಕೆಲಸ ಭಕ್ತರಿಗೆ ಅದು ತುಂಬಾ ಮುಜುಗರವನ್ನು ತರ್ತಿತ್ತು. ಆದ್ರೆ ಶ್ರೀಲ ಪ್ರಭುಪಾದರು ಈ ಸಂಬಂಧವನ್ನು ಉದ್ದೀಪಿಸುವುದರಿಂದ ಅದೊಂದು ಆಪ್ತ ಸೇವೆ ಅಂತೇಳಿ ಅವರು ಭಾವಿಸ್ತಾರೆ. ಶ್ರೀಲ ಪ್ರಭುಪಾದರು ಅವರು ಆ ಭಾವದಿಂದ ಭಕ್ತರು ಕೂಡ ಅದನ್ನು ಒಪ್ತಾರೆ. ನನಗೆ ನವಚೇತನವನ್ನು ಕೊಡಿ ಎಂದು ಅವರು ಸ್ಪಷ್ಟವಾಗಿ ಹೇಳ್ತಿದ್ರು. ಅಲ್ಲದೆ ತಮ್ಮ ಶಿಷ್ಯರು ಬುದ್ಧಿಮತ್ತೆ ಹಾಗೂ ಆರೈಕೆಗಳಿಂದ ತಮ್ಮನ್ನು ಒಪ್ಪಿಸಿಕೊಂಡಿದ್ರು. ಒಮ್ಮೊಮ್ಮೆ ಮಗುವಿನಂತೆ ನನ್ನನ್ನು ಎತ್ತಿಕೊಳ್ಳಿ, ಕರೆದುಕೊಂಡು ಹೋಗಿ ಅಂತ ಕೇಳ್ತಿದ್ರು.
ತಮಗೆ ಖಾಸಗಿ ಸೇವೆ ಒಪ್ಪಿಸಲು ಅವರಿಗೆಲ್ಲ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದ ಅವರು ಹೀಗೆ ವ್ಯವಸ್ಥೆಯನ್ನು ಮಾಡುತ್ತಿದ್ದಾರೆಂಬುದು ಶಿಷ್ಯರಿಗೆ ಅದು ಗೊತ್ತಾಗ್ತಿತ್ತು. ಗೊತ್ತಿಲ್ಲದವರಿಗೂ ಅವರು ನೆನಪಿಸುತ್ತಲೂ ಇದ್ರು. ಏನೆಂದ್ರೆ, ಕೃಷ್ಣನ ಪರಿಶುದ್ಧ ಭಕ್ತರನ್ನು ಸೇವಿಸುವುದರ ಮೂಲಕವೇ ಕೃಷ್ಣನ ಪ್ರೀತಿಯನ್ನು ನಾವು ಸಂಪಾದಿಸಬಹುದು. ಈ ಖಾಸಗಿ ಸೇವೆ ಸಂಪೂರ್ಣವಾಗಿ ಲೋಕೋತ್ತರದಾಗಿತ್ತು. ಔಷಧೋಪಚಾರ ಮಾಡಲು ಬಂದು ಹೋಗ್ತಿದ್ದ ವೈದ್ಯರುಗಳಿಗೆ ಇದು ಅರ್ಥವಾಗ್ತಾ ಇರಲಿಲ್ಲ. ನೆಕ್ಸ್ಟ್ ಪೇಜ್ ಓದಿ ಮಾತಾಜಿ. ಹರೇ ಕೃಷ್ಣ. ವರದಾ ಹೆಗ್ಡೆ ಮಾತಾಜಿ ಓದಿ. ಕೃಷ್ಣ ಮಾತಾಜಿ, ಓದಿ ಮಾತಾಜಿ. ಪ್ರಣಾಮಗಳು ಮಾತಾಜಿ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಎಲ್ಲರೂ ತಮ್ಮ ತಮ್ಮ ಅಪರಿಹಾರ್ಯವಾದ ಸಾವನ್ನು ಎದುರಿಸಲು ಹೇಗೆ ಸಿದ್ಧರಾಗಬೇಕು ಎಂಬ ಬಗ್ಗೆ ಶ್ರೀಲ ಪ್ರಭುಪಾದರು ತಾವು ಜೀವಿಸುವವರೆಗೂ ಶಿಷ್ಯರಿಗೆ ಬೋಧಿಸುತ್ತಲೇ ಇದ್ದರು. ಭಕ್ತಿ ಸೇವೆಯ ಪ್ರೌಢ ಹಂತಗಳಲ್ಲೂ ಅವರಿಗೆ ಶಿಕ್ಷಣ ನೀಡುತ್ತಿದ್ದರು. ಕೇವಲ ಅಧಿಕೃತ ಶಿಷ್ಯರಂತೆ ಮಾತ್ರವಲ್ಲದೆ ಅಂತರಂಗದ ಪ್ರೀತಿಯ ಒತ್ತಡದಿಂದ ಶಾಸ್ತ್ರ ಕ್ರಮಗಳನ್ನೆಲ್ಲ ಮೀರಿದ ಪ್ರೇಮಾಧಿಕ್ಯದಿಂದ ಅವರೆಲ್ಲ ಸೇವೆ ಮಾಡಲು ಸಿದ್ಧರಾಗಿದ್ದಾರೆ ಎಂಬುದನ್ನು ಪರೀಕ್ಷಿಸುತ್ತಿದ್ದರು. ಶಿಷ್ಯರು ಈ ಪ್ರೀತಿ ಪರೀಕ್ಷೆಯಲ್ಲಿ ಗೆದ್ದರು. ಉದಾಹರಣೆಗೆ, ಶಿಷ್ಯರು ಇಡೀ ರಾತ್ರಿ ಎದ್ದು ಕುಳಿತಿದ್ದು ಸದಾ ಅವರಿಗೆ ಸೇವೆ ಮಾಡಲು ಮೂಲಭೂತ ದೈಹಿಕ ಕಾರ್ಯಗಳಲ್ಲೂ ಅವರೊಂದಿಗೆ ಸಹಕರಿಸಲು ಸ್ವಸಂತೋಷದಿಂದ ಮುಂದೆ ಬಂದರು. ಬದುಕಿ ಉಳಿಯಲು ಶ್ರೀಲ ಪ್ರಭುಪಾದರು ಹೋರಾಡಬೇಕೆ ಅಥವಾ ನೆಮ್ಮದಿಯಿಂದ ಕೊನೆಯುಸಿರು ಎಳೆಯಬೇಕೆ ಎಂಬುದನ್ನು ನಿರ್ಧರಿಸುವ ಅಗ್ನಿದಿವ್ಯವನ್ನು ಶಿಷ್ಯರೇ ನಿರ್ವಹಿಸುವಂತೆ ಮಾಡಿ ಪರೀಕ್ಷಿಸಲಾಗಿತ್ತು. ಯಾವುದು ಸರಿ ಎಂದು ಖಚಿತವಾಗದಿದ್ದರೂ ತಮಾಲ ಕೃಷ್ಣರು ಅಂತಹ ಆಪ್ತತೆಯ ಆಧಾರದ ಮೇರೆಗೆ ಶ್ರೀಲ ಪ್ರಭುಪಾದರು ಒಬ್ಬ ನಿರ್ದಿಷ್ಟ ವೈದ್ಯರನ್ನು ಕರೆಸಿ ಎಂದಾಗ ಅದರ ವಿರುದ್ಧ ಮಾತನಾಡಿದ ನಿದರ್ಶನವನ್ನು ನೋಡಬಹುದು. ಅವರಿಗೆ ಶ್ರೀಲ ಪ್ರಭುಪಾದರ ಆರೋಗ್ಯದ ಬಗೆಗೆ ಸಂಪೂರ್ಣ ಕಾಳಜಿ ಇತ್ತು. ಅವರು ಸದಾ ಅದೇ ವಿಚಾರದಲ್ಲಿ ತೊಡಗಿದ್ದರು ಮತ್ತು ಯಾವುದೇ ಬಗೆಯ ಸೇವೆಯನ್ನು ಸಲ್ಲಿಸಲು ಸಿದ್ಧರಾಗಿದ್ದರು. ಅಂತಿಮವಾಗಿ ಶ್ರೀಲ ಪ್ರಭುಪಾದರದೇ ಪರಮಾಧಿಕಾರವೆಂಬುದನ್ನು ಅವರೇ ಎಲ್ಲ ಶಿಷ್ಯರ ಒಡೆಯರೆಂಬುದನ್ನು ಅವರೆಲ್ಲ ಬಲ್ಲವರಾಗಿದ್ದರು. ಸಾಮಾನ್ಯ ಸೇವಾ ನಿಯಮಗಳನ್ನು ಮೀರಿ ತಮ್ಮ ಆತ್ಮತೃಪ್ತಿಯಾಗುವವರೆಗೂ ಶ್ರದ್ಧಾ ಸೇವೆಯನ್ನು ಮಾಡುವ ಸಲುವಾಗಿ ಭಿನ್ನವಾದಗಳನ್ನು ಬೇಕಾದರೂ ಮುಂದಿಡಬಹುದಾದಷ್ಟು ಸ್ಫೂರ್ತಿಯನ್ನು ಶ್ರೀಲ ಪ್ರಭುಪಾದರು ಶಿಷ್ಯವರ್ಗದಲ್ಲಿ ತುಂಬಿದ್ದರು. ತಮ್ಮನ್ನು ಟೀಕಿಸುವಂತೆ ಕೂಡ ಅವರು ಪ್ರಚೋದಿಸುತ್ತಿದ್ದುದುಂಟು. ಆದರೆ ತಮಗೆ ಇಷ್ಟ ಬಂದಾಗ ಶಿಷ್ಯರ ಪಾಲಿಗೆ ಪರಮಾಧಿಕಾರಿಯಾಗಿ ಕೊನೆಯ ಮಾತನ್ನು ಅವರೇ ಹೇಳುತ್ತಿದ್ದರು. ಅವರ ಇಚ್ಛೆಯನ್ನು ನೆರವೇರಿಸುವುದಕ್ಕೆ ಮಾತ್ರ ಶಿಷ್ಯರು ಬದುಕಿದ್ದರು, ಕಾರ್ಯನಿರತರಾಗುತ್ತಿದ್ದರು. ಈ ಎಲ್ಲ ಶಿಷ್ಯರ ಸಂಕಲ್ಪ ಪ್ರಪತ್ತಿ ಗುರು ಮಹಾರಾಜರು ತಮ್ಮೊಂದಿಗೆ ಇರಲಿ, ಬದುಕಲು ಹೋರಾಡಲಿ ಎಂಬ ವಿಚಾರವೇ ತಮ್ಮನ್ನು ಇನ್ನೂ ಜಗತ್ತಿನಲ್ಲಿ ಉಳಿಸಿದೆ ಎಂದು ಶ್ರೀಲ ಪ್ರಭುಪಾದರು ಹೇಳಿದರು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ವಾಸ್ತವವಾಗಿ ಅವರು ಬದುಕಿ ಉಳಿದಿದ್ದು ಸಾಮಾನ್ಯವಾದ ಮೈಯೊತ್ತುವ ಚಿಕಿತ್ಸೆಯಿಂದಾಗಲಿ ಅಥವಾ ಕೊಂಪ್ಲಾನ್ನಿಂದಾಗಲಿ ಖಂಡಿತ ಅಲ್ಲ. ಅವರು ಎಷ್ಟು ಕೃಷರಾಗಿ ಹೋಗಿದ್ದರೆಂದರೆ ಅವರಿಗೆ ಮಾಡುತ್ತಿದ್ದ ಅಂಗಮರ್ದನವೇ ಆಗಿರದೆ ಶ್ರದ್ಧಾವಂತ ಸಮರ್ಪಿತ ಸೇವಕರು ಮಾತ್ರ ಮಾಡಬಹುದಾಗಿದ್ದಂತ ಮುದ್ದಿನ ಮೈಸವರಿಕೆಯಾಗಿತ್ತು. ದೇವಾಲಯದ ಆರಂಭೋತ್ಸವವಾಗುವ 5 ವಾರಗಳವರೆಗೆ ಬದುಕಿರಬಹುದು ಎಂದು ನಿಮಗೆ ಅನಿಸುತ್ತಿದೆಯೇ ಎಂದು ಒಂದು ದಿನ ತಮಾಲ ಕೃಷ್ಣರು ಕೇಳಿದಾಗ ಶ್ರೀಲ ಪ್ರಭುಪಾದರು ನೀವು ಸ್ಫೂರ್ತಿ ತುಂಬಿದರೆ ಎಂದು ಹೇಳಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈ ಒಂದು ಪೇಜನ್ನು ನಾಳೆ ವಿವರಿಸುವ, ಯಾಕಂದ್ರೆ ಅಲ್ಲಿ ಟೈಮ್ ಆಯ್ತು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ. ಇವತ್ತಿನ ದಿನ ಎಲ್ಲರಿಗೂ ಮಂಗಳಮಯವಾಗ್ಲಿ ಅಂತ ಹೇಳಿ ಬೇಡಿಕೊಳ್ತಾ, ಇಂದಿನ